ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ ಮಾತ ಮೋಕೆಡೆ ಎತ್ಕೊಂಡು ಹೊಸ ಕುರಲ್ದ ಇನ್ನಿತ ಸುದ್ದಿಗೊಂಚಿನ ಶುರುವಂತಂದುಲ್ಲ. ಸುದ್ದಿಗೊಂಚಿಲ್ಗೆ ಸ್ವಾಗತ. ಸೋಮೇಶ್ವರ ಪುರಸಭಾ ವ್ಯಾಪ್ತಿದ ಪ್ರಕಾಶ್ ನಗರ ಮೂಜನೆ ವಾರ್ಡ್ ಮತ್ತೊಮ್ಮೆ ಮೋದಿ ಸರ್ಕಾರ ಗೋಡೆ ಬರಹಗೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಸಮಿತಿ ಅಧ್ಯಕ್ಷರು ಸತೀಶ್ ಕುಂಪಲ ಐತಾರ ಚಾಲನೆ ಕೊರಿಯರು. ಸೋಮೇಶ್ವರ ಪುರಸಭೆ ವ್ಯಾಪ್ತಿದ ಪ್ರಕಾಶ್ ನಗರ ಮೂಜನೆ ವಾರ್ಡ್ ಮತ್ತೊಮ್ಮೆ ಮೋದಿ ಸರ್ಕಾರ ಗೋಡೆ ಬರಹಗೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲ ಐತಾರ ಚಾಲನೆ ಕೊಟ್ಟು ನರೇಂದ್ರ ಮೋದಿಯರು ದುಂಬುದ ಚುನಾವಣೆಗೆಂದರೆ ಗಿಮಿಕ್ ಬಜೆಟ್ ಕೊರಂದೆ ದುಂಬುದ 25 ವರ್ಷ ಈ ದೇಶದ ಅಭಿವೃದ್ಧಿ ಪರವಾದ ವಾರೀತಿದ ಬೇಲೆ ಮಲ್ಪುಡು ಪಂಪಿನ ಉದ್ದೇಶದ್ದು ಎಡ್ಡೆ ಬಜೆಟ್ ಕೊಡ್ತೇರು. ದುಂಬುದ ಚುನಾವಣೆ ಮಾತೆರೆಗ್ಲ ಉತ್ಸವದ ಚುನಾವಣೆ ಅವಡು ಪಂಪಿನ ನರೇಂದ್ರ ಮೋದಿಯರ ಪಾತೆರ ಪ್ರಕಾರ ನಮ್ಮ ದುಂಬುದ ಚುನಾವಣೆ ಪೂರ್ವಭಾಗಿಯಾದ ಮತ್ತೊಮ್ಮೆ ನರೇಂದ್ರ ಮೋದಿ ಸರ್ಕಾರ ಪಂಪುನ ಗೋಡೆ ಬರಹನ್ನು ಬರೆಯೊಂದಿಲ್ಲ. ಈ ದೇಶಗಾದ ಆರು ಸಂತೃಪ್ತಿಡು ಬೇಲೆ ಮಲ್ಪುನಗ ನಮ್ಮ ಕುಡರ ಮೋದಿ ಸರ್ಕಾರ ಬರಿಯರೆ ಬೇಲೆ ಮಲ್ಪುವ ಪಂಡದ ತೆರಿಪಾಯಿರು. भारतीय जनता पार्टी के नरेंद्र मोदी के जय जय श्री राम 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 जय श्री राम. बोलो भारत माता के भारतीय जनता पार्टी के नरेंद्र मोदी के जय श्री राम 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 जय श्री राम. ನಕಲು ಸೇರಿದ ಮಾತಾದ್ಮೇಲೆ ಇನ್ನಿ ನಿಖಲು ಕೋಡೆದ ದಿನ ನಮ್ಮ ಪ್ರಧಾನಮಂತ್ರಿ ಲೋಕಸಭೆಡೆ 17ನೇ ಲೋಕಸಭೆಡೆ ಒಂದು ಭಾಷಣ ಮಂತ್ರಿನೇನು ನಮ್ಮ ತೂತಾರತೆ ಪೂರೆಲ್ಲ ತೂತಾರಮ್ಮ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ರಡ್ಡು ಸಂಗತಿಲೆ ನಿಖಲ್ನ ಎದುರುಡು ಯಾನ ದಿಯ ರಚಿಸುವೆ ಒಂಜಿ ನಮ್ಮ ದೇಶದ ಮುರಣಿ ನಮ್ಮ ದೇಶದ ವಿತ್ತ ಸಚಿವರಾಯನಂಚಿನ ನಿರ್ಮಲಾ ಸೀತಾರಾಮನ್ ಒಂಜಿ ಕೇಂದ್ರ ಬಜೆಟ್ ಮಂಡನೆ ಮಲ್ತೇರು. ಆ ಕೇಂದ್ರ ಬಜೆಟ್ ಮಲ್ಪನ ಸಂದರ್ಭ ನಂಗೆ ಮಾತಿರಲ್ಲ ಮನಸ್ಸಿಡಿತಿನ ದಿನ ಬಂದ ಒಂಜಿ ಚುನಾವಣೆ ಮೂಜಿ ತಿಂಗಳು ಉಪ್ಪುನಾಗ ಬಾರಿ ಒಂದು ಚುನಾವಣೆಯನ್ನು ಗೆದ್ದು ನಂಚಿನ ಬಜೆಟ್ ಕೊರಪೇರು ಅಂತ ಅನ್ನೋದು ನಮಗೆ ಮಾತಿರಲ್ಲ ಮನಸ್ಸಿಗೆ ಪನೊಂದಿತ್ತನು. ಆಡ ನರೇಂದ್ರ ಮೋದಿ ಬೊಕ್ಕ ಕೇಂದ್ರ ಸಚಿವರು ಚುನಾವಣೆಯನ್ನು ಗೆದ್ದು ನಾ ಗಿಮಿಕ್ ಬಜೆಟ್ ಮಲ್ಪಂದೆ ದುಂಬುದ 25 ವರ್ಷ ಈ ದೇಶದ ಈ ಪ್ರಜಾತಂತ್ರ ವ್ಯವಸ್ಥೆಡು 25 ವರ್ಷ ಅಭಿವೃದ್ಧಿ ಪರವಾದ ಯಾವ ರೀತಿ ಕೆಲಸ ಮಲ್ಪಡು ಪಂಪನ ಕಾರಣಕ್ಕೋಸ್ಕರ ಒಂದು ಶಾಶ್ವತವಾಯಿನಂಚಿನ ಬಜೆಟ್ನ ಕೊರಪನ ಮುಖಾಂತರ ಕೇವಲ ಒಂದು ತಾತ್ಕಾಲಿಕ ಸುಖಕ್ಕೋಸ್ಕರ ಒಂದು ಚುನಾವಣೆಗೆ ಆತನ ಬಜೆಟ್ ಕೊರಪನೆ ಆಗ್ತದೆ ಒಂದು ಶಾಶ್ವತವಾದ ಮನುಷ್ಯನ ಜೀವನ ಬೊಕ್ಕ ದೇಶನ ಎತ್ತರ ಕೊನಪುನಂಚಿನ ಕೆಲಸಲೇನೆ ದೇಶ ವಿಶ್ವಡೆ ಅತ್ಯಂತ ಶ್ರೇಷ್ಠ ದೇಶ ಆವಡು ಪಂಪನ ಕಾರಣಕ್ಕೋಸ್ಕರ ಅತ್ಯಂತ ಎಡ್ಡೆ ಬಜೆಟ್ನ ನಮ್ಮ ಕೇಂದ್ರದ BJP ಸರ್ಕಾರ ಕೊಡ್ತು ಅನ್ನೋ ಮನೆಯರೆ ನಾನು ಅತ್ಯಂತ ಸಂತೋಷ ಪಡೆವೆ. ಇನ್ನಿ ಕೋಡೆದ ದಿನ ಲೋಕಸಭೆ 17ನೇ ಲೋಕಸಭೆ ಚುನಾವಣೆ 17ನೇ ಲೋಕಸಭೆದ ಆ ಒಂಜಿ ಭಾಷಣಡಾರ ಒಂಜಿ ಸಂಗತಿಯನ್ನು ಉಲ್ಲೇಖ ಮಲ್ತೇವೆ. ಸ್ವಾಭಾವಿಕವಾದ ಚುನಾವಣೆ ಫಂಡಿ ಬೆಟ್ಟಿಗೆ ನನ್ನ ಮೂಜಿ ತಿಂಗಳ ಆಪನ ಚುನಾವಣೆ ಫಂಡಿ ಬೆಟ್ಟಿಗೆ ಮಾತಿರಲ್ಲ ಹೆಚ್ಚಿನ ಅಂಶ ಎದುರಿದ ಪಾರ್ಟಿ ದಕ್ಲಿಗೆ ಫಂಡ್ ದುಪ್ಪರು ಎದುರಿದ ಪಾರ್ಟಿ ದಕ್ಲಿ ಅಪಲ ಆತಂಕ ಕಡುಪು ಈ ಚುನಾವಣೆ ನಂಗೆ ಆ ಪಾರ್ಟಿದ ಬೆಂಬಲ ತಿಕ್ಕುನ ಈ ಪಾರ್ಟಿದ ಬೆಂಬಲ ತಿಕ್ಕುನ ಜನ ಬೆಂಬಲ ತಿಕ್ಕುನ ಈ ನಮ್ಮನೆ ಆತಂಕ
ಅಣ್ಣ ನರೇಂದ್ರ ಮೋದಿ ಎಂಜಿನ ಫಂಡೇರು ಬಂದ ಆ ಎಲ್ಲಂಜಿ ಬರ್ಪುನಂಚಿನ ಓಟು ಅವು ನಮ್ಮ ಮಾತರೆಲ್ಲ ಇಡೀ ದೇಶದ ಒಂಜಿ ಉತ್ಸವ ಆವಡು ಅವೊಂಜಿ ಖುಷಿತ ಚುನಾವಣೆ ಆವಡು ಯಾನಂತೂ ಭಾರಿ ಕುಸ್ಸಾಡು ಖುಷಿತ ಚುನಾವಣೆ ಅಂದು ಎದುರಿಸಾದು ಭಾರಿ ಅನ್ನ ಸಂತೋಷದ ಆ ಚುನಾವಣೆ ಭಾಗವಹಿಸುವೆ ಅಂತ ಬಂದಿದ್ದು ದಯವಂಡ ಅದನ್ನ ಮನಸ್ಸಿಗೆ ಸಂತೃಪ್ತಿ ಉಂಟು ಈ ದೇಶದ ಯಾನೊಂದು ಶಾಶ್ವತವಾದ ಕೆಲಸ ಮಲ್ದೆ ಪ್ರಜಾತಂತ್ರ ವ್ಯವಸ್ಥೆ ಸೋಪುನ ಗೆಂದು ನಾವು ಪೂರ ಮಲ್ಲ ಸಂಗತಿ ಅತ್ತು ಅಂಡ ಪ್ರಜಾತಂತ್ರದ ವ್ಯವಸ್ಥೆದ ಪೊರ್ಲು ಓಪಂಡ ಅವೊಂದು ಎಡ್ಡೆ ರೀತಿಯ ಚುನಾವಣೆ ಆಪನ ಆ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಅವೊಂದು ಪೊರ್ಲುದ ಚುನಾವಣೆ ಆವಡು ಅಂತ ಪನ್ಪನ ಕಾರಣಕ್ಕೋಸ್ಕರ ಭಾರಿ ಎಡ್ಡೆ ಸಂದೇಶ ಕೊಡ್ತೀರಿ ಇಡೀ ದೇಶಕ್ಕೆ ಮಾತ ಜನಕ್ಕುಲ್ಲ ಈ ಚುನಾವಣೆಯಲ್ಲಿ ಭಾರಿ ಸಕ್ರಿಯವಾದ ಭಾಗವಹಿಸೋಡು ಪೂರೆಲ್ಲ ಅಕ್ನ ಅಭಿಪ್ರಾಯವನ್ನು ಭಾರಿ ಪೊರ್ಲುಡು ವ್ಯಕ್ತಪಡಿಸೋಕೆ ಕೊಂಚ ವೇದಿಕೆ ಆವಡು ಐನ ಮೂಲಕ ಪ್ರಜಾತಂತ್ರದ ಪೊರ್ಲು ಉಂಡ ಪ್ರಜಾತಂತ್ರ ಸರ್ಕಾರವು ಉಂಡ ಆ ಕಾರಣಕ್ಕೋಸ್ಕರ ಎಡ್ಡೆ ಸರ್ಕಾರ ಬರ್ಪನೆಗೆ ನಿಖಿಲ್ ಮಾತೆಲ್ಲ ಕಾರಣೀಕರ್ತೆರ ಆವಡು ಅಂತ ಪನ್ಪನ ಉಲ್ಲೇಖ ಕೊಡೆತು ಮರನಿ ಮಲ್ದೇರು ಇನಿ ಗೋಡೆ ಬರ ಮಲ್ಪನ ಒಂಜಿ ಉದ್ದೇಶನೇ ಅವೇ ಚುನಾವಣೆದ ಪೂರ್ವಭಾವಿಯಾದ ಒಂಜಿ ಅಲಂಕಾರಿಕವಾಯಿನಂಚಿನ ಪೂರ ಜನಕ್ಲೆಗೆಲ್ಲ ನರೇಂದ್ರ ಮೋದಿ ಪಿರೋರ ಬರಡು ಮಲ್ಪನಂಚಿನ ಕಾರಣಕ್ಕೋಸ್ಕರ ನಮ್ಮ ಇನಿ ಗೋಡೆ ಬರ ಮಲ್ತೊಂದಿಲ್ಲ ನಮ್ಮ ಯಾ ನಿಖಿಲ ವಿನಂತಿ ಮಲ್ಪನು ಮೋದಿ ಆತು ಖುಷಿಟ್ಟು ಚುನಾವಣೆ ಮಲ್ಪನಾಗ ನಮ್ಮಲ್ಲ ಭಾರಿ ಖುಷಿಟೆ ಈ ಚುನಾವಣೆಯನ್ನು ನಮ್ಮ ಕೆಲಸ ಮಲ್ಪೋಡು ಹೆಂಗೆ ಭಾರಿ ಖುಷಿ ಅನ್ನು ಭಾರಿ ಮಲ್ಲ ಸಂಖ್ಯೆಡು ಒಂಜಿ ಗೋಡೆ ಬರ ದುಂಬುದ ಕಾಲಡು ಗೋಡೆ ಬರ ಪಂಡ ಸದಾಶಿವಾಚಾರ್ಯ ಪುರ ಗೊತ್ತುಂಡು ಸೋಡದ ಬೂಚಿನ ನಮ್ಮ ತಾವರೆ ಬಿಡ್ಪಾದ ನಕ್ಲು ಪೂರ ಹೊಸತ್ತು ಜನಕ್ಲೆಗೆ ಅದನ್ನಲ್ಲಿ ಎಂಕ್ಲು ಪೂರ ಅನುಭವಿಲು ಸುಣ್ಣ ಎಂಕ್ಲೆಗೆ ಎಲ್ಲ ಕೊರೊಂದಿದ್ದಾನೆ ಎಂಕ್ಲೆ ಸುಣ್ಣ ಕನಪುನಿ ಎಂಕ್ಲೆ ತಾವರೆ ಬಿಡ್ಪಾವನ ಹೆಂಚಿತನ ಕೆಲಸ ಪೂರ ಅವನಿತ್ತಾನೆ ಪೋಸ್ಟರ್ ನಮನೆ ಮಲ್ಪುನಿ ನಮನೆ ಪತ್ತಾವನಿ ಹೆಂಚಿತನ ವಾತಾವರಣ ಇತ್ತ ಇನ್ನು ಅವೇ ನೇಕ್ ಪಿರೋರ ಬರೋದಿಲ್ಲ ನಮ್ಮ ಪೇಂಟ್ ಕನತದು ನಮ್ಮ ಪೇಂಟಡ್ ನಮನೆ ತಾವರೆ ಬಿಡ್ಪಾದು ಪಿರೋರ ನಮ್ಮ ಗತವೈಭವವನ್ನು ನೆನಪು ಮಲ್ಪನ ರೀತಿಡು ಇನ್ನು ಭಾರತೀಯ ಜನತಾ ಪಾರ್ಟಿದ ತಾವರೆ ಚಿಹ್ನೆ ಬಿಡ್ಪಾದು ಮತ್ತೊಮ್ಮೆ ನರೇಂದ್ರ ಮೋದಿಯಿಂದ ಅಲ್ಪ ಬೂತುಡು ಮಲ್ಪಡೋದು ಪನ್ಪನ ದೇಶದ ಪಾರ್ಟಿದ ಒಂದು ಸಂಕಲ್ಪ ಉಂಟ ಇನ್ನು ಮಲ್ಪೆರೆಗೆ ನಮ್ಮ ಮಾತೆಲ್ಲ ಸೇರಿದ ಐತೊಟ್ಟಿಗೆ ಗ್ರಾಮ ಚಲೋ ಕಾರ್ಯಕ್ರಮ ಉಂಡು ಶಕ್ತಿ ವಂದನಾ ಕಾರ್ಯಕ್ರಮ ಉಂಡು ಐತೊಟ್ಟಿಗೆ ವಿಶ್ವಕರ್ಮ ಯೋಜನೆದ ಫಲಾನುಭವಿನಕ್ಲು ಮಾತೆರ್ಲ ವಿಶ್ವಕರ್ಮ ಇಡೀ ದೇಶಡ್ ಮಾತೆರೆಗ್ಲ ಭಾರಿ ಮಲ್ಲ ಸಂಖ್ಯೆಡ್ ಏರೆ ಉದ್ಯಮ ಮಲ್ಪೆರೆ ಆಗ್ಲಿಗೆ ಲೋನ್ ಕೊರ್ಪುನಂಚಿನ ವಿಶ್ವಕರ್ಮ ಯೋಜನೆಯನ್ನು ಕೇಂದ್ರ ಸರ್ಕಾರ ಕನಾಯಿದ್ದೇನೆ ಐತ ಪ್ರಯೋಜನ ಪೂರೆಲ್ಲ ದೇತ ನೋಡೊಂದು ಮನದಲ್ಲೇರಿ ಇಂಚಿತ್ತಿನ ಬೇತೆ ರೀತಿಯ ಕಾರ್ಯಕ್ರಮ ಮಲ್ಪನ ಮುಖಾಂತರ ಜನಸಾಮಾನ್ಯರಿಗೆ ಕೇಂದ್ರ ಸರ್ಕಾರ ಕೊಡ್ತಿನ ಯೋಜನೆಯಲ್ಲಿ ಮುಟ್ಟವನಂಚಿನ ಮಹತ್ತರವಾಯಿನಂಚಿನ ಜವಾಬ್ದಾರಿ ನಮ್ಮ ಮಾತಿನೆಲ್ಲ ಮಿತ್ತುಂಡು ಲೋಕಸಭಾ ಚುನಾವಣೆ ನಮ್ಮ ಭಾರಿ ಮಲ್ಲ ಪ್ರಮಾಣ ಗೆಂದೋಡು ಈ ಭಾಗಡ್ಲ ನಮ್ಮ ಮಲ್ಲ ಪ್ರಮಾಣ ಮಾತಿರ್ಲ ಉತ್ಸಾಹ ರೀತಿ ಕೆಲಸ ಮಲ್ಪಡು ದಯಬಂಡ 500 ವರ್ಷದ ಆವಂದನಂಚಿನ ರಾಮ ಮಂದಿರನೇ ನಮ್ಮ ನರೇಂದ್ರ ಮೋದಿ ನಮ್ಮ BJP ಸರ್ಕಾರ ಇನಿ ನರೇಂದ್ರ ಮೋದಿ ನಮ್ಮ ಸರ್ಕಾರ ದಯಬಂದು ಪ್ರಿಮಂಡ ನರೇಂದ್ರ ಮೋದಿ ಬಿನಿ ಈ ದೇಶದ ಪ್ರಧಾನಮಂತ್ರಿ ಆದಿಜ್ಜಿಂದ ಆ ರಾಮ ಮಂದಿರ ಆಯರ ಸಾಧ್ಯನೇ ಇಜ್ಜಾನ್ ಮೋದಿ ಪ್ರಧಾನಮಂತ್ರಿ ಆಯ ನಿರ್ದಾತ್ರ ನಮ್ಮ ಒಂದು ಏತ್ತು ಖುಷಿಟ್ಟು ಪೂರೆಲ್ಲ ರಾಮರಾಜ್ಯ ಮನ್ಪೇರ ಅಣ್ಣ ರಾಮನ ದೇವಸ್ಥಾನ ಆವಡಂದ ರಾಮನ ಮಂದಿರ ಆವಡಂದ ನರೇಂದ್ರ ಮೋದಿ ಬರೋಡಾಂಡ್ ಮಾತೆಲ್ಲ ಮನೋದಿದ್ದೇವೆ ರಾಮ ಮಂದಿರ ಆಡಂದ ರಾಮ ಮಂದಿರದ ಕೆಲಸ ಸ್ಟಾರ್ಟ್ ಆಂಡ ನೆತ್ತೆರದ ಓಕುಲಿ ಆ ಒಂದು ಮನೋದಿದ್ದೇವೆ ಒಂಜಿ ಪೊಟ್ಟ ನೆತ್ತೆರದ ಓಕುಲಿ ಇಜ್ಜಂದೆ ಒಂಜಿ ಪೊಟ್ಟ ನೆತ್ತೆರ ಭೂಮಿಗೆ ಬೂರಂದ ಇಡೀ ದೇಶಡುಪ್ಪುನಂಚಿನ ಮಾತಾ ಸಮುದಾಯದ ಜನಕ್ಲೆಲ್ಲ ಪ್ರೀತಿ ವಿಶ್ವಾಸ ದೆತೊಂದು ಅತ್ಯಂತ ಎಡ್ಡ ರೀತಿಯ ವಿಶ್ವಡೆ ನಮ್ಮ ಹಿಂದೂ ಸಮಾಜ ಮಾತ ವರ್ಗ ಜನಕ್ಕೂ ಒಪ್ಪಿನ ರೀತಿಯಲ್ಲಿ ರಾಮ ಮಂದಿರ ಆತನ ಆ ಕಾರಣಕ್ಕೋಸ್ಕರ ನಮ್ಮ ಮಾತೆಲ್ಲ ನರೇಂದ್ರ ಮೋದಿನ ಪಿರೋರ ಪ್ರಧಾನಮಂತ್ರಿ ಮಲ್ಪೆರೆಗೆ ಈ ಗೋಡೆ ಬರಹದ ಮುಖಾಂತರ ಇನ್ನು ಕಾರ್ಯಕ್ರಮ ಪಾಡ್ದ ಈ ಕಾರ್ಯಕ್ರಮನ ಸಂಯೋಜನೆ ಮಲ್ತನ ನಮ್ಮ ಭರತ್ ಗಟ್ಟಿ ಬಕ್ಕ ಕಿಶೋರ್ ಕುಮಾರ್ ಅಕ್ಲ ನೇತೃತ್ವದ ಈ ಒಂದು ಕಾರ್ಯಕ್ರಮ ಇಡೀ ವಿಧಾನಸಭಾ ಕ್ಷೇತ್ರ ಆವನುಂಡು ಈಗಲೇ ಮಾತೆರೆಗಳ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸಾದು ನಮ್ಮ ಮಾತೆಲ್ಲ ಒಂಜಾದ ಒಟ್ಟಾದ ಕೆಲಸ ಮಲ್ತಾರೆ ಕುಡ್ಲ ಮಂಡಲ ಬಿಜೆಪಿ ಅಧ್ಯಕ್ಷರು ಜಗದೀಶ್ ಆಲ್ವಾ ಕುವೆತ್ತ ಬೈಲ್ಪಾತೆರೊಂದು ಪಕ್ಷ ಏನನ್ನು ಹೊಸ ಅಧ್ಯಕ್ಷೆಯಾದ ನೇಮಕ ಮಲ್ತದಂಡು ಕಾರ್ಯಕರ್ತರನ್ನು ವಿಶ್ವಾಸಗದೆತ್ತೊಂದು ಈ ಕ್ಷೇತ್ರಡು ಭಾರತೀಯ ಜನತಾ ಪಕ್ಷನು ಮಲ್ಲ ಮಟ್ಟಡು ಬುಲೆಪಾವುನ ಬೇಲೆ ನಿಕ್ಲ ಸಹಕಾರದ ಮಲ್ಪೆ ಪಂಡದ ತೆರಿಪಾಯರು ಕಷ್ಟದ ಟೈಮ್ನಲ್ಲಿ ಎಲ್ಲಿಯ ಜವಾಬ್ದಾರಿ ಕೊಡ್ತೇವೆ ಮಂಡಲದ ಅಧ್ಯಕ್ಷೆ ಯಾನೆ ಆ ಕೊರ್ನಂಚಿನ ಅಧ್ಯಕ್ಷ ಸ್ಥಾನನು ಯಶಸ್ವಿಯಾದ ನಿರ್ವಹಣೆ ಮಲ್ಪನ ಎನ್ನ ಕರ್ತವ್ಯ ಆ ಎನ್ನ ಒಂಜ ಜವಾಬ್ದಾರಿ ಯಶಸ್ವಿ ಅವಡನ್ನ ಐತ ಪಿರೋವು ಪೂರ ಸಹಕಾರ ನಿಖಿಲ್ನ ಜನ್ನಿಗೆ ದಾಲವರಿಯಾಗಿ ದಾಲ ಮಲ್ಪರೆ ಆಪುಜಿ ಯಾನೆ ಈ ಕ್ಷೇತ್ರವು ಹೊಸತ್ತಾಂಡಲ್ಲ ನಿಖಿಲಿನ ಮಾತ್ರ ಎಲ್ಲ ವಿಶ್ವಾಸಗೂ ದೆತೊಂದು ಈ ಕ್ಷೇತ್ರಡು ಆ ಒಂಜಿ ಭಾರತೀಯ ಜನತಾ ಪಕ್ಷನ ಮಲ್ಲ ಮಟ್ಟಡು ಒಂಜಿ ಮಿತ್ತಗನಪನ ಮಲ್ಲ ಬೇಲೆನ ನಿಖಿಲ ಸಹಕಾರ ಮಲ್ಪ ಮಲ್ಪನ ಭರವಸೆನ ಕೊರೊಂದುಪ್ಪ ನಮ್ಮ ಕೊರಪ ಅಂಚನೆ
ನಮ್ಮ ಕ್ಷೇತ್ರಡು ಓಪುರ ಬೇಲಂಡ ಪ್ರಾಮಾಣಿಕವಾದ ಎಂಕೆ ಏತು ತೀರುಂಡ ಐತ ಒಂಜಿ ಉಲಾಯಿಡ್ ಪ್ರತಿಯೊಂದು ಕಾರ್ಯಕರ್ತಗಳ ನ್ಯಾಯ ತಿಕ್ಕೊಂಜಿನ ಮಲ್ಲ ಬೇಲೆನ್ ಮಲ್ಪೆ ನಿಕಲು ಏಪ ಏನನ್ನು ಲೆತ್ತರನಲ್ಲ ವಾ ಕ್ಷೇತ್ರಗಳ ಆ ಸಮಯಡ್ಲ ಸಾಮಾನ್ಯ ಕಾರ್ಯಕರ್ತರು ಖಂಡಿತ ನಿಕಲ ಕರ್ತವ್ಯ ಸ್ಪಂದಿಸವೆ ಏನಾಯ್ತು ತೀರ್ನತ್ ಎನ್ನ ಪರಿದಿನ ಮೀರ್ದಿಂಗದಾಲ ಮಲ್ಪೆರಾಪುಜಿ ಅಂಡ ಏತ್ಯಂಕ್ ತೀರುಂಡ ಆತ ಮಲ್ಲ ಮಟ್ಟದ ನಮ್ಮ ಕಾರ್ಯಕರ್ತರನೊಟ್ಟಿಗೆ ಬೇರೆ ಒಂದು ಬೇಲೆನ್ ಮಲ್ಪೆ ಎನ್ನ ಅಧ್ಯಕ್ಷ ಸ್ಥಾನ ಎಂಚಿನ ಎತ್ತರಲ್ಲ ಕಾಲ್ಪನಿಕ ಯಾನ್ ನಿಖಲ್ನೊಟ್ಟಿಗೆ ಜಗದೀಶಾಳ್ವೆ ಬಂದ್ಪುನ ದೃಷ್ಟಿಡ್ ಮಾತಿರ್ಲ ಎನ್ನ ಮೆಗ್ಗಿ ಪಲೆ ತಂಗಡಿ ಪಲಿ ಬಂದ್ಪುನ ದೃಷ್ಟಿಡ್ ಯಾನ್ಲ ಒಂಜಿ ಸಾಮಾನ್ಯ ಕಾರ್ಯಕರ್ತ ಆದ ನಿಖಲ ಬೇಲೆ ಮಲ್ಪೆ ಈ ಕ್ಷೇತ್ರಡು ಭಾರತೀಯ ಜನತಾ ಪಕ್ಷನು ಒಂಜಿ ಮಲ್ಲ ಮಟ್ಟ ಕನಪನ ಎನ್ನಲ ಮನಸ್ಸಲ್ಲಿ ಒಂಜಿ ಮಲ್ಲ ಒಂಜಿ ಯೋಚನೆ ಉಂಡು ಆ ದೇವೇರು ಅಂಚನೆ ನಿಖಲ್ನ ಆಶೀರ್ವಾದ ಪೂರ ಸಾಕಾರ ಹೊಡ್ಬಂಡದು ನಿಖಲ್ನ ಯಾನ್ ಸಾಕಾರನಿಗೆ ಏನೊಂದು ಗೋಡೆ ಬರಹ ಸಂಚಾಲಕರು ಕಿಶೋರ್ ಭರತ್ ಗಟ್ಟಿ ಬಿಜೆಪಿ ಪ್ರಮುಖರು ಜಿತೇಂದ್ರ ಶೆಟ್ಟಿ ತಲಪಾಡಿಗುತ್ತು ಹೇಮಂತ್ ಶೆಟ್ಟಿ ಮೂಜನೆ ವಾರ್ಡ್ ಅಧ್ಯಕ್ಷರು ಯಶವಂತ್ ಶೆಟ್ಟಿ ಕಾರ್ಯದರ್ಶಿ ಜನಾರ್ದನ ಶೆಟ್ಟಿ ಸೋಮೇಶ್ವರ ಪುರಸಭಾ ಸದಸ್ಯರು ಸ್ವಪ್ನ ಶೆಟ್ಟಿ ಜಯ ಪೂಜಾರಿ ಯಶವಂತ್ ಪ್ರಕಾಶ್ ನಗರ ಪ್ರಮುಖರು ಲವಿ ಶೆಟ್ಟಿ ಸದಾಶಿವ ಆಚಾರ್ಯ ಉದಯ ಆಳ್ವಾ ಚಂದ್ರ ಶೆಟ್ಟಿ ಗಣೇಶ್ ಪ್ರಕಾಶ್ ನಗರ ಗಣೇಶ್ ಪೈಂಟರ್ ಶೇಖರ್ ಪೂಜಾರಿ ಲಕ್ಷ್ಮೀಗುಡ್ಡೆ ನವೀನ್ ಚಂದ್ರ ಶೆಟ್ಟಿ ಗಜಾನಂದ ಗಟ್ಟಿ ಶ್ಯಾಮ್ರಾಜ್ ನವೀನ್ ಸಾಲಿಯಾನ್ ಮೋಹನ್ ದಾಸ್ ಶೆಟ್ಟಿ ಹರಿನಕ್ಷಿ ದೇವಕಿ ಮಾಲತಿ ಚಂದ್ರಹಾಸ್ ದಾಸ್ ದಾಮೋದರ್ ಆಚಾರ್ಯ ರೋಹನ್ ಆಕಾಶ್ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮಕ್ಕೆ ಮುತ್ತಾಲಿಕೆಡಿದ್ದರು. ಸುದ್ದಿಗೊಂಜಲಿಗೆ ಸ್ವಾಗತ. ಉಳ್ಳಾಲ ಬರಿಕೆಗುತ್ತು ಚಾವಡಿದ ಮುತಾಲಿಕೆಡ್ ನಡಪುನ ಧರ್ಮ ನೇಮೋತ್ಸವ ಸಮಿತಿದ ಅಧ್ಯಕ್ಷರು ಬೊಕ ಪ್ರಮುಖರು ಸೇರೊಂದು ಕುತ್ತಾರು ಆದಿಸ್ಥಳ ಶ್ರೀ ಕೊರಗಜ್ಜನ ಕಟ್ಟದ ಪ್ರಮುಖರಿಗೆ ಲೆಪ್ಪೊಲೆನ್ ಕೊರ್ದು ಧರ್ಮ ನೇಮೋತ್ಸವಗ್ ಸಹಕಾರಕ್ಕೆ ನೊಂಡಿರು. ಉಳ್ಳಾಲ ಬರಿಕೆಗುತ್ತು ಚಾವಡಿದ ಇಲ್ಲಲು ಫೆಬ್ರವರಿ 14 18 ಮುಟ್ಟ ಧರ್ಮ ನೇಮೋತ್ಸವ ನಡಪೆರ ಉಂಡು. ಇಲ್ಲದ ಲೆಪ್ಪೊಲದ ಬಿಡುಗಡೆ ಲೇಸು ಅವಿರ್ದು ಬೊಕ್ಕ ಲೆಪ್ಪೊಲದ ವಿತರಣೆಲ ಕ್ರಮ ಪ್ರಕಾರವಾದ ನಡತೊಂದುಂಡು. ಕುತ್ತಾರು ಶ್ರೀ ಕೊರಗಜ್ಜನ ಆದಿಸ್ಥಳದ ಪ್ರಮುಖರೆಗ್ಲ ಉಳ್ಳಾಲ ಬರಿಕೆಗುತ್ತು ಚಾವಡಿದ ಧರ್ಮ ನೇಮೋತ್ಸವದ ಸಮಿತಿದಕ್ಲು ಲೆಪ್ಪೊಲೆನ್ ಕೊರ್ದು ಧರ್ಮ ನೇಮೋತ್ಸವಡ್ ಪಾಲ್ಪಡೆಯೋಡು ಪಂಡದ ಕೇನುಂಡೇರು. ಧರ್ಮ ನೇಮೋತ್ಸವ ಸಮಿತಿಯ ಅಧ್ಯಕ್ಷರು ಸುನಿಲ್ ಕುಮಾರ್ ಶೆಟ್ಟಿ, ಕೋಶಾಧಿಕಾರಿ ಶ್ರೀಮತಿ ಜಯಲಕ್ಷ್ಮಿ ರಮೇಶ್ ಶೆಟ್ಟಿ, ಪ್ರಮುಖರು ಹರೀಶ್ ಭಂಡಾರಿ, ಶ್ರೀಮತಿ ನಿರ್ಮಿತಾ ಹರೀಶ್, ಎಂ ಕೃಷ್ಣ ಆಳ್ವಾ ಮುತಾಲಿಕೆಡಿದ್ದರು. ಉಳ್ಳಾಲ ಬರಿಕೆಗುತ್ತು ಚಾವಡಿ ಹಿಡಿದು ನಮ್ಮ ಪೂರ ಈ ಒಂದು ಪವಿತ್ರ ಸನ್ನಿಧಾನಕ್ಕೆ ಬೈದ ಬಂಡ ನಮ್ಮ ಬರಿಕೆಗುತ್ತು ಚಾವಡಿ ಎಲ್ಲಂಜಿ ಫೆಬ್ರವರಿ 17 ದಾನಿ ಧರ್ಮನೇಮ ನಡಪೆರುಂಡು. ಈ ಧರ್ಮನೇಮಗೆ ನಿಕ್ಕೆ ಪೂರ ಬತ್ತದ ಸಹಕಾರ ಕೊರದು ಈ ಧರ್ಮನೇಮದ ಒಂಜಿ ಗಂಧ ಪ್ರಸಾದನ ನಿಕ್ಕೆ ಪೂರ ಮತ್ತೊಂದು ಓಡು ಬಂದಿರೋ ಒಂಜಿ ವಿನಂತಿ ಮಾತಂದು ಈ ಕ್ಷೇತ್ರ ಬತ್ತದ ಈ ಕ್ಷೇತ್ರದ ಆಡಳಿತ ಮಂಡಳಿದ ಒಂಜಿ ಅಧ್ಯಕ್ಷರಾಯನ ಉಪಾಧ್ಯಕ್ಷರಾಯ ಆಯನ ಮಹಾಬಲ್ ಹೆಗಡೆ ಆರೆಗೆ ಎಂಕೆಲ್ಲ ಈ ಒಂಜಿ ಧರ್ಮನೇಮ ನೆತ್ತ ಒಂಜಿ ಇನ್ವಿಟೇಷನ್ ಒಂಜಿ ಆಮಂತ್ರಣ ಪತ್ರಿಕೆ ಕೊರ್ದು ನಿಕ್ಲೇನು ఒక ಸಮಿತಿದ ఒక ಪೂರ ಒಂಜಿ ನಮ್ಮ ಕುಟುಂಬದ ಲೆಕ್ಕ ಬರ್ತದ ಈ ಒಂಜಿ ಧರ್ಮನೇಮ ಭಾಗಿಯಾದ ಗಂಧ ಪ್ರಸಾದನೆಗೆ ತಂದು ಸಂಪೂರ್ಣವಾದ ಸಹಕಾರ ಕೊರದು ಈ ಧರ್ಮನೇಮನ ಯಶಸ್ವಿಯಾಗಿ ಕೊರಡುಕೊಂಡದು ಎಂಕೆಲ್ಲ ಈ ನಂಬೋನ ಒಂಜಿ ಕೊರಗಜ್ಜೆ లేకుండా నమ్మోనగ్లి ఇంపు కొరుకున్న దైవ ఏరు పండ కొరగజ్జి ನಮ್ಮ ಹಿರಿಯರು ಪಣ್ಣಿ ನಮ್ಮ ಅಪ್ಪೆ ಅವಳು ನಮ್ಮ ಕುಟುಂಬದಕ್ಕೆ ಅವಳು ಊರೆಲ್ಲ ಪಣ್ಣಿದಾರ ಪಂಡ ಎಂಗಿಲೆ ಒಂದು ನಂಬರ ಒಂಜಿ ದೈವ ಪಂಡ ಕೊರಗಜ್ಜಿ. ಸೊ ಅಂಚ ಎಂಗಿಲೆ ಒಂಜಿ ಭಾರಿ ಮಲ್ಲ ಒಂಜಿ ಖುಷಿ ಕೊರ್ಪಿದ ಒಂಜಿ ಸಂಗೀತ ದಾರ ಪಂಡ ಇನಿ ಈ ಗುತ್ತಾರು ಈ ಪ್ರದೇಶದ ಒಂಜಿ ಕೊರಗಜ್ಜನ ದೇವಸ್ಥಾನದ ಒಂಜಿ ಆಡಳಿತ ಮಂಡಳಿದ ಉಪಾಧ್ಯಕ್ಷರಿಗೆ ಎಂಕಲೆ ಇನ್ವಿಟೇಷನ್ ಕೊರಿಯ ನಿಮಗೆ ಪೂರ ಬರ್ತದೆ ಈ ಒಂಜಿ ಧರ್ಮನೇಮವನ್ನು ಬಹಳ ಯಶಸ್ವಿ ರೀತಿಯಲ್ಲಿ ನಡಪಾದ ಕೊರಡುಕೊಂಡ್ರೆ ನಾನು ವಿನಂತಿ ಮಾತಂದು ಅಂಚನೆ ಇಂದೊಂಜಿ ಆಮಂತ್ರಣ ಪತ್ರಿಕೆ ಎಂಕೆಲೆ ಉಳ್ಳಾಲ ಬರಿಕೆಗುತ್ತದ ಪರವಾದ ವಿಶೇಷವಾದ ನೆಕ್ಕು ಮುತುವರ್ಜಿ ಏರು ಗೆತ್ತೊಂದಿ ಬಂಡ ನಮ್ಮ ಹರೀಶ್ ಭಂಡಾರಿ ಆರೊಂಜಿ ವಿಶೇಷವಾದ ರೀತಿಯ ಮುತುವರ್ಜಿನ ಎಂಕೆಲೆ ಮಣ್ಣನೆ ಮಂತಂದು ಈ ಬರಿಕೆಗುತ್ತು ಚಾವಡಿದ
ಮತ್ತು ನಮ್ಮ ಮನೆಗೂ ಗೊತ್ತು ಈ ಕುಟುಂಬದ ಸರ್ವ ಸದಸ್ಯರನ್ನ ಪರವಾದ ಹೆಂಚಿನ ಇನ್ವಿಟೇಷನ್ ಕೊಡೋದಿಲ್ಲ, ಆಮಂತ್ರಣ ಪತ್ರಿಕೆ ಕೊಡೋದಿಲ್ಲ. ಈಗ ಮೂರೆಲ್ಲ ಬರಡು ಬಂದದ ನನರ ಹೆಂಚಿಲ್ಲ ವಿನಂತಿ ಮಾಡ್ತಾರೆ. ಕುತ್ತಾರ ಶ್ರೀ ಕೊರಗಜ್ಜನ ಆದಿಸ್ಥಳದ ಪ್ರಮುಖರು ಮಾಗಂದಡಿ ಜಗನ್ನಾಥ್ ಶೆಟ್ಟಿ, ಮಾಗಂದಡಿ ದೇವಿ ಪ್ರಸಾದ್ ಶೆಟ್ಟಿ, ಮಹಾಬಲ್ ಹೆಗ್ಡೆ ದೆಬ್ಬೇಲಿ, ಕುತ್ತಾರ್ ಗುತ್ತು ರತ್ನಾಕರ್ ಕಾವ ಇಂಚಿತಿ ಪ್ರಮುಖರಿಗೂ ಶಾಲ್ ಪಾರ್ದು ಲೆಪ್ಪೊಲಿನ್ ಕುರಿಯರು. ಧರ್ಮನೇಮೋತ್ಸವ ಪೊರ್ಲುಡೆ ನಡಪಡು ಶ್ರೀ ದೈವಲದ ಅನುಗ್ರಹ ಮಾತೆರೆಗ್ಲ ಉಪ್ಪಡ ಪಣದ ಮಹಾಬಲ ಹೆಗ್ಡೆ ದೆಬ್ಬೇಲಿ ಎಡಬೈಗೆರು. ಸ್ವಾಮಿ ಪಂಜಂದಾಯ ಬಂಟ ವೈದ್ಯನಾಥ ಕೊರಗಜ್ಜ ಇನಿ ಸುರ್ಕಾದ ಉಳ್ಳಾಲ ಬರಿಕೆ ಗುತ್ತದ ಗೌರವಾಧ್ಯಕ್ಷರಾಯನ ಸುನೀಲ್ ಕುಮಾರ್ ಶೆಟ್ಟರು ಬೊಕ್ಕಾಕಲ ಮಾತ ಕುಟುಂಬದಕ್ಲೆಲ್ಲ ಯಾನೆ ಪಂಜಂದಾಯ ಬಂಟ ವೈದ್ಯನಾಥ ಕೊರಗಜ್ಜ ಟ್ರಸ್ಟರ ಪರವಾದ ಸ್ವಾಗತ ಬಂತೊಂದು. ಇನಿ ಸುನೀಲ್ ಕುಮಾರ್ ಶೆಟ್ಟರು ಈ ಉಳ್ಳಾಲ ಬರಿಕೆ ಗುತ್ತು ಧರ್ಮನೇಮದ ಅಧ್ಯಕ್ಷರು ಅಂಚೆನೆ ನಮ್ಮ ಹರೀಶ್ ಭಂಡಾರ್ಲು ಹಿರಿಯರನ ಕೃಷ್ಣ ಆಳ್ವೇರು ಜಯಲಕ್ಷ್ಮಿ ಅಕ್ಕ ಬೊಕ್ಕಾರ್ನ ಮೆಗ್ದಿ ಮಾತೆ ನಿವಿ ಸಾಂಪ್ರದಾಯಿಕವಾದ ಧರ್ಮನೇಮದ ಲೆಪ್ಪೊಲಿಗೆ ಕೊರಿಯರೆ ನಮ್ಮ ಕೊರಗಜ್ಜನ ಕ್ಷೇತ್ರಕ್ಕೆ ಬೈದೇರು ಅಂಚೆನೆ ಸುನೀಲ್ ಕುಮಾರ್ ಶೆಟ್ಟರ ಯಾನು ದಾದಾ ಪನ್ಪುನಿ ಮಂಡ ಇನಿ ಉಳ್ಳಾಲ ಬರಿಕೆ ಗುತ್ತುಗಳ ನಂಕಗಳ ಅವಿನಾನುಭಾವ ಸಂಬಂಧ ಉಂಡು. ಆ ಸಂಬಂಧವನ್ನು ನಿಕ್ಕಲು ತೆರೆಯೊಂದು ಇನಿ ಕೊರಗಜ್ಜನ ಕ್ಷೇತ್ರಕ್ಕೆ ಬರ್ತದೆ ಇಂಕ್ಲೆಗೆ ಲೆಪ್ಪೊಲೆ ಕೊಡ್ತಾರೆ. ಈ ಸಂಬಂಧ ಏಪಲ ಉಪ್ಪುಣೊಂದು ಪಂಡದು ನಿಕ್ಲಿ ಏಪ ಬತ್ತನಲ್ಲ ನಿಕ್ಲೆಗೆ ಇಂಕಲು ಮೂಲು ಸ್ವಾಗತ ಮನ್ಪಂದು ಪನ್ನೊಂದು. ಈ ಧರ್ಮನೇಮದ ಗುರುಕರ್ಮ ಇರು ವಯಸ್ಸೊಂದಾರು. ಈ ಧರ್ಮನೇಮ 14-17 ಮುಟ್ಟ ನಡಪುಂಡು. ಇಂಕಲ್ನ ರಾಜೇಂದ್ರನ ಪಂಜಂದಾಯ ಬಂಟೆ ವೈದ್ಯನಾಥೆ ಅಂಚನೆ ಕಲಿಗ ಪುರುಷನ ಕೊರಗಜ್ಜೆ ನಿಖಲ ಬೆರಿಸಾಯ ದಿತ್ತದು ನಿಖಲ್ ಜತ್ತಿನ ಬೇಲೆ ಇದು ವಾವಂಜಿ ವಿಘ್ನ ಬರಂದೆ ನಿಖಲ ಬೆರಿಸಾಯದ ಮುಕ್ಕಳು ಉಳ್ಳೇರಂದು ಪಂಡದು ನಾನು ಅಕ್ಕಳ ನಟ್ಟೊಂದು ನಿಖಲ ಧರ್ಮನೇಮಗೂ ಶುಭಾರೈಕೆ ಮಂತೊಮ್ಮೆ. ಸುದ್ದಿಗೊಂಜಲಿಗೆ ಸ್ವಾಗತ. ತುಳುನಾಡದ ವರ್ತಮಾನದ ಸವಾಲುಗಳು ಬೊಕ ಉಳ್ಳಾಲದ ವೀರರಾಣಿ ಅಬ್ಬಕ್ಕನ ಪ್ರತಿರೋಧದ ಮರು ವ್ಯಾಖ್ಯಾನ ಪಂಪಿನ ವಿಷಯದ ವಿಚಾರಡು ಡಿವೈಎಫ್ಐ 12ನೇ ರಾಜ್ಯ ಸಮ್ಮೇಳನದ ಅಂಗವಾದ ವಿಚಾರ ಸಂಕಿರಣ ಕಾರ್ಯಕ್ರಮನು ಕುತ್ತಾರ 300ದ ಯುವಕ ಮಂಡಲದ ಸಭಾಂಗಣಡು ಐತಾರ ಅಟಣೆ ಮಲ್ತಿದ್ದೇರು. ಡಿವೈಎಫ್ಐದ 12ನೇ ರಾಜ್ಯ ಸಮ್ಮೇಳನದ ಅಂಗವಾದ ವಿಶೇಷ ವಿಚಾರ ಸಂಕಿರಣ ಕಾರ್ಯಕ್ರಮನು
ಕುತ್ತಾರು 300 ಯುವಕ ಮಂಡಲದ ಸಭಾಂಗಣಡು ಐತಾರ ಅಡಣೆ ಮಲ್ದಿದ್ದೇರು. ಪುಗರ್ದದ ಸಾಹಿತಿ ಕೆ ಫಣಿರಾಜ್ ತನ್ನ ಪಾತ್ರದ ಮೂಲಕ ವಿಚಾರ ಸಂಕಿರಣನ ಉದಿಪನ ಮಲ್ದದು. ಇತಿಹಾಸನ ಕೆದಕೊಂದು ಪೋಂಡ ಉಳ್ಳಾಲದ ವೀರರಾಣಿ ಅಬ್ಬಕ್ಕ ನಡಪಾಯಿನ ಹೋರಾಟರ್ದಲ ಹೆಚ್ಚಿಗೆ ಪೋರ್ಚುಗೀಸರಿನ ಆಡಳಿತದ ಬಗೆಟು ಮಾಹಿತಿ ತಿಕ್ಕೊಂಡು ಆಂಡ ಉಳ್ಳಾಲಡು ಅಬ್ಬಕ್ಕನ ಹೋರಾಟ ಹೆಚ್ಚಿಗೆ ಮಹತ್ವ ಪಡೆದುಂಡು ಪಂಡ ತೆರೆಪಾಯರು. ಅದಕ್ಕಿಂತ ಹಿಂದೆ ಹೋಗಲಿಕ್ಕೆ ತುಂಬ ದೊಡ್ಡ ಸಹಾಯವನ್ನು ಮಾಡ್ತದೆ. ಹಾಗಾಗಿ ನಾವು ಈ 5 ಅಂಶಗಳನ್ನು ಮರಿಬಾರ್ದು ಮತ್ತು ಅಬ್ಬಕ್ಕ ರಾಣಿಯ ಆಳ್ವಿಕೆಯ ಕಾಲದಲ್ಲಿ ಈ 5 ಅಂಶಗಳಿಗೆ ಪೂರಕವಾದಂಥ ಸ್ಫೂರ್ತಿಯುತವಾದಂಥ ಏನಿತ್ತು ಅನ್ನೋದನ್ನು ಮತ್ತೊಮ್ಮೆ ಹೇಳಬೇಕು. ಆ ಕಾಲದಲ್ಲಿ ಮತ್ತು ಅದನ್ನು ಚರಿತ್ರೆಯ ಪುರಾವೆಗಳ ಸತ್ಯದೊಂದಿಗೆ ಹೇಳಬೇಕು. ನಾವು ಸುಮ್ಮನೆ ಅದು ಹಾಗಿತ್ತು ಹೀಗಿತ್ತು ಅಂತ ದಂತಕಥೆಯನ್ನು ಕಟ್ಟಬಾರ್ದು. ಬಲಪಂಥೀಯರು ದಂತಕಥೆಯನ್ನು ಕಟ್ತಾರೆ, ಯಾಕೆಂದರೆ ಅದು ಅವರ ಕೈಯಲ್ಲಿ ಸಾಮಾಜಿಕ ಆಳ್ವಿಕೆ ಇದೆ, ಅವರ ಕೈಯಲ್ಲಿ ಆರ್ಥಿಕ ಆಳ್ವಿಕೆ ಇದೆ, ಅವರು ಪ್ರಬಲರಾಗಿದ್ದಾರೆ. ಪ್ರಬಲರು ಸುಳ್ಳಿನ ಮೂಲಕ ತಮ್ಮ ಆಳ್ವಿಕೆಯನ್ನು ಮುಂದುವರಿಸ್ಬೋದು, ಆದರೆ ದುರ್ಬಲರು ಪ್ರತಿರೋಧ ತೋರೋರು ಸತ್ಯವನ್ನು ಮಾತ್ರ ಇರಬೇಕು. ಇದನ್ನು ಕೋಟಿ ಚೆನ್ನಯ್ಯರ ಪಾಡ್ದನಗಳಲ್ಲಿ ಓದೋದಕ್ಕಿಂತ ಕಲ್ಲುರ್ಟಿಯ ಪಾಡ್ದನದಲ್ಲಿ ಓದೋದಕ್ಕಿಂತ ಇನ್ನೇನು ಬೇಕಾಗಿಲ್ಲ. ಕೋಟಿ ಚೆನ್ನಯ್ಯರ ಪಾಡ್ದನದಲ್ಲಿ ಕಲ್ಲುರ್ಟಿಯ ಪಾಡ್ದನದಲ್ಲಿ ನಮಗೆ ಕಾಣೋದೇನು ಅಂತಂದರೆ, ನನ್ನ ಕೈಯಲ್ಲಿ ಅಧಿಕಾರ ಇಲ್ಲದೆ ಇದ್ದರೂ ಕೂಡ ನಾನು ಸತ್ಯ ಅಂತ ಹೊಂದಿದೆ, ನನ್ನ ಕಾಲದ ಸತ್ಯ ಅಂತ ಹೊಂದಿದೆ, ನನ್ನ ಕಾಲಕ್ಕೆ ನನ್ನ ಜನಾಂಗಕ್ಕೆ ನನಗೆ ಅನ್ಯಾಯ ಆಗಿದೆ, ನಾನು ಎಷ್ಟೇ ದುರ್ಬಲನಾಗಿದ್ದರೂ ನಿನ್ನ ಸಬಲರ ವಿರುದ್ಧ ಅಧಿಕಾರದ ವಿರುದ್ಧ ಎದ್ದು ನಿಲ್ತೇನೆ, ಹೋರಾಡಿ ನಾನು ಸೋತರೂ ಚಿಂತೆ ಇಲ್ಲ, ಮುಂದಿನ ಜನಕ್ಕೆ ಈ ಹೋರಾಟದ ಸ್ಫೂರ್ತಿಯನ್ನು ಕೊಡ್ತೇನೆ ಅನ್ನೋದಿದೆಯಲ್ಲ, ಅದನ್ನು ನೀವು ಅನ್ಡಿನಯಬಲ್, ಅದನ್ನು ನೀವು ತೆಗೆದು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಕಲ್ಲುರ್ಟಿಯ ಪಾಡ್ದನದಲ್ಲೂ ಅದನ್ನು ತೆಗೆದು ಹಾಕಲಿಕ್ಕೆ ಸಾಧ್ಯ ಇಲ್ಲ, ಕೋಟಿ ಚೆನ್ನಯ್ಯರ ಪಾಡ್ದನದಲ್ಲೂ ಸಾಧ್ಯ ಇಲ್ಲ. ಹಾಗಾಗಿ ನಾನು ಕಲ್ಲುರ್ಟಿ ನಮ್ಮವನು ಮತ್ತು ಕೋಟಿ ಚೆನ್ನಯ್ಯ ನಮ್ಮವರು ಅಂದ್ಕೊಳ್ಳೋಕ್ಕೆ ನಮಗೆ ಈ 5 ಆಶಯಗಳೇನಿವೆ ಅದು ಯಾವತ್ತೂ ವಿರುದ್ಧವಾಗಿರೋದಿಲ್ಲ. ಹಾಗಾಗಿ ಲೇಸ್ಡ್ ವಿಷಯದ ಬಗೆಟು ವಿಚಾರ ಮಂಡನೆ ಮಲ್ತಿನ ಪುಗರ್ತದ ಜಾನಪದ ವಿದ್ವಾಂಸರು ಡಾಕ್ಟರ್ ಗಣನಾಥ ಎಕ್ಕಾರ್ ಅಬ್ಬಕ್ಕನ ಕಾಲಘಟ್ಟಡು ಅಕ್ಲೆನ ರಾಜ್ಯ ಸಾಮ್ರಾಜ್ಯನ್ ಕಾತೋರ್ನ ಪ್ರಮುಖ ಗುರಿಯಾದಿತ್ತಂಡು. ಈ ನಿಟ್ಟಿಡು ಪೋರ್ಚುಗೀಸರಿಗೂ ಪ್ರತಿರೋಧ ತೋಚಾಯಿನಾಲು ರಾಣಿ ಅಬ್ಬಕ್ಕ ಬಂಡ ತೆರೆಪಾಯರು. ಇಲ್ಲಿಯ ಅಬ್ಬಕ್ಕ ರಾಣಿಯವರು ಇರಬಹುದು, ಅಥವಾ ಕಲ್ಕೊಡ ಕಲ್ಲುರ್ಟಿಯವರು ಇರಬಹುದು, ಅಥವಾ ಸಿರಿ ಇರ್ಬೋದು, ಕೋಟಿ ಚೆನ್ನಯ್ಯರು ಇರ್ಬೋದು, ಅವರೆಲ್ಲರೂ ಅದೇ ಮೌಲ್ಯವನ್ನು ಪ್ರತಿಪಾದಿಸಿದ್ದನ್ನು ನಾವು ಅದನ್ನು ಆಳವಾಗಿ ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಅದೇ ಮೌಲ್ಯವನ್ನು ಪ್ರತಿಪಾದಿಸಿದ್ದನ್ನು ನಾವು ಗಮನಿಸುವುದಕ್ಕೆ ಸಾಧ್ಯ. ಯಾವುದು ಮಹತ್ವದ ಮೌಲ್ಯ? ಯಾರೋ ಒಬ್ಬರು ಗುರುಗಳು ಪೊದೆಯಲ್ಲಿ ಒಂದು ಬಿಕ್ಕು ಸಿಕ್ಕಿಕೊಂಡಿತಂತೆ, ಅದನ್ನು ಬಿಡಿಸ್ತಾ ಇದ್ರಂತೆ. ಅದನ್ನು ಬಿಡಿಸ್ತಾ ಇರುವಂಥ ಸಂದರ್ಭದಲ್ಲಿ ಅವರದ್ದು ಕಷ್ಟ ಇತ್ತು, ಪರಷ್ಟ ಇತ್ತು, ಅವರಿಗೆ ಕೈಗೆ ಗಾಯ ಆಯಿತು. ಆ ಸಂದರ್ಭದಲ್ಲಿ ಅದು ಕೊನೆಗೆ ಬಿಡಿಸಿದ್ರು. ಬಿಡಿಸಿದ ಮೇಲೆ ಒಬ್ಬ ಶಿಷ್ಯ ಪ್ರಶ್ನೆ ಮಾಡ್ತಾನಂತೆ, ಗುರುಗಳೇ ಯಾಕೆ ಸುಮ್ಮನೆ ಬಿಡಿಸಿದ್ರಿ? ಅದು ಕಷ್ಟ ಆಯಿತು, ಪರಷ್ಟ ಆಯಿತು, ನಿಮಗೆ ಯಾಕೆ ಅದನ್ನು ಬಿಡಿಸ್ತಿದ್ರಿ? ಅದಕ್ಕೆ ಅವ್ರು ಕೊಡುವಂಥ ಉತ್ತರ ಏನಾಗುತ್ತೆ ಅಂತ ಹೇಳಿದ್ರೆ, ಕಚ್ಚುವುದು ಪರಚುವುದು ಬೆಕ್ಕಿನ ಪ್ರಾಣಿಯ ಗುಣ, ಆದರೆ ಕಷ್ಟದಲ್ಲಿರುವವರನ್ನು ರಕ್ಷಣೆ ಮಾಡೋದಿದೆಯಲ್ಲ ಅದು ಮನುಷ್ಯನ ಗುಣ. ಆದ್ರಿಂದ ನಾನು ಅದನ್ನು ಬಿಡಿಸಿದೆ. ನಾನು ಯಾಕೆ ಇದನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ಯಾರು ನಮ್ಮವರು ಅಂತ ಹೇಳುವಂಥ ಸಂದರ್ಭದಲ್ಲಿ ಅವರು ಮಾನವೀಯವಾಗಿದ್ದಾರೆ, ಬದುಕಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ, ಮನುಷ್ಯನನ್ನ ಉದ್ಧರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅದು ಬಹಳ ಮುಖ್ಯ ಆಗತ್ತೆ. ಆ ನಂಬಿಕೆಯ ಮೇಲೆ ಬಹುಶಃ ಅಬ್ಬಕ್ಕನ ಮರುವ್ಯಾಖ್ಯಾನವನ್ನು ಮಾಡಬೇಕಂತ ಅವಶ್ಯಕತೆ ಇದೆ. ಯಾಕೆಂದರೆ ಇವತ್ತು ನಾವು ಬಹಳ ಒಂದು ಸಂದಿಗ್ಧ ಸ್ಥಿತಿಯಲ್ಲಿದ್ದೇವೆ. ನಮ್ಗೆ ಗೊತ್ತಿದೆ, ಮಾನವೀಯತೆಯ ಮೇಲೆಯೇ ಆಕ್ರಮಣ ಆಡ್ತಾ ಇರೋದನ್ನು ನಾವು ನೋಡ್ತೇವೆ. ಒಂದು ರೀತಿಯಲ್ಲಿ ನಾವು ಕಂಡೂ ಕೂಡ ಒಂದು ರೀತಿಯ ಅಸಹಾಯಕ ಸ್ಥಿತಿಯಲ್ಲಿ ಇವತ್ತಿದ್ದೇವೆ. ನಾವು ಏನೂ ಮಾಡಲಾಗದಂಥ ಸ್ಥಿತಿಯಲ್ಲಿ ಕೂಡ ನಾವಿದ್ದೇವೆ. ಅದನ್ನು ನಾವು ಆ ನೆಲೆಯಲ್ಲಿ ಬಹುಶಃ ಈ ರೀತಿಯ ವಿಚಾರಧಾರೆಗಳ ಮೂಲಕ ನಾವು ಮತ್ತೆ ನಮ್ಮ ಚಳವಳಿಯನ್ನು ಕಟ್ಟುವ, ಮತ್ತೆ ನಮ್ಮ ಪ್ರತಿರೋಧವನ್ನು ತೋರಿಸುವಂಥ ಕೆಲಸವನ್ನು ಖಂಡಿತ ಮಾಡಬೇಕಾಗತ್ತೆ. ಆ ನೆಲೆಯಲ್ಲಿ ಇದೊಂದು ಒಳ್ಳೆಯ ವಿಷಯ ಮತ್ತು ವಿಚಾರ ಸಂಕಿರಣ ಅಂತ ಹೇಳುತ್ತಾ DYFIನ 12ನೇ ರಾಜ್ಯ ಸಮ್ಮೇಳನದ ಪರವಾಗಿ ನಡೆಸ್ತಾ ಇರುವಂಥ ಈ ವಿಚಾರ ಸಂಕಿರಣವನ್ನು ಸಂಘಟಿಸಿದ್ದಕ್ಕಾಗಿ ಖಂಡಿತವಾಗಿ ನಾನು DYFI ಯುವಕರನ್ನು ಅಭಿನಂದಿಸ್ತಾ ಇದ್ದೇನೆ. ಆ ನೆಲೆಯಲ್ಲಿ ನಾವು ಇದನ್ನು ಚಿಂತನೆ ಮಾಡೋದಕ್ಕೆ ಸಾಧ್ಯ ಇದೆ. ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷರು ಕೃಷ್ಣಪ್ಪ ಕೊಂಚಾಡಿ ಲೇಸ್ತ ಗುರ್ಕಾರವನ್ನು ವಹಿಸುತ್ತಿದ್ದರು. ಕನಕಶ್ರೀ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಶಿವರಾಮ್ ಶೆಟ್ಟಿ ಪ್ರತಿಕ್ರಿಯೆದ ಪಾತ್ರ ಪಂಡರು. ಪೂರ್ವದ ಸಂಗತಿಗಳು ಕೂಡ ಇವೆ. ಹಾಗಾಗಿ ನಾವು ಇಲ್ಲಿ ನೆನಪಿಸಿಕೊಳ್ಳುವ ಈ ಕಾಲ, ವರ್ತಮಾನದ ಕಾಲ, ಇದು ಬಹಳ ಮುಖ್ಯ ಆಗುತ್ತೆ ಹೊರತಾಗಿ ಗತ ನಡೆದಿರುವಂಥ ಬೇರೆ ಬೇರೆ ಸಂಗತಿಗಳು ನಡೆದಿರುವಂಥ ಗತ ಅನ್ನೋದೇ ಅಥವಾ ಭೂತ ಅನ್ನೋದೇ
ಅಥವಾ ಕಳೆದು ಹೋದ ಸಂದು ಹೋದ ಕಾಲ ಅನ್ನೋದೇ ಅದು ಮುಖ್ಯ ಆಗುವುದಿಲ್ಲ. ನಾವು ವರ್ತಮಾನದಲ್ಲಿ ಅದನ್ನು ಹೇಗೆ ಪುನರ್ ಸಂಘಟಿಸಿಕೊಳ್ಳುತ್ತೇವೆ, ವರ್ತಮಾನದಲ್ಲಿ ಅದನ್ನು ಹೇಗೆ ಮರುನಿರೂಪಿಸ್ತೇವೆ ಅನ್ನುವ ನೆಲೆಯಲ್ಲಿ ನಮ್ಮ ಈ ಮರು ವ್ಯಾಖ್ಯಾನ ಅನ್ನೋದು ಮುಖ್ಯ ಆಗುತ್ತೆ. ಹಾಗಾಗಿ ಮರು ವ್ಯಾಖ್ಯಾನ ಅನ್ನೋದು ಅದು ಅಪವ್ಯಾಖ್ಯಾನಗಳು ಆಗಬಾರದು. ಸೊ ಮರು ವ್ಯಾಖ್ಯಾನಗಳು ಅದು ವರ್ತಮಾನದ ಒಂದು ಸಾಂಸ್ಕೃತಿಕ ರಾಜಕೀಯದ ಒಂದು ಉದ್ದೇಶವನ್ನು ಒಳಗೊಂಡಿರುವ ಕಾರಣಕ್ಕಾಗಿ ನಮ್ಮ ಮರು ವ್ಯಾಖ್ಯಾನ ಅಥವಾ ಈ ನೆನಪಿನ ಪುನರ್ ನಿರ್ಮಿತಿ ಅನ್ನೋದು ಅದೊಂದು ಮೌಲ್ಯಾತ್ಮಕವಾಗಿ ಇರುತ್ತೆ ಎಂಬುದಾಗಿ ನಾನು ಭಾವಿಸಿಕೊಂಡಿದ್ದೆ. ಸೊ ಹಾಗಾಗಿ ಇವತ್ತು ನಾವು ನಮ್ಮ ನಾಡಿನ ಒಂದು ಗತವನ್ನು ನೆನಪಿಸಿಕೊಳ್ಳುವಾಗ ಬಹಳ ಮುಖ್ಯವಾಗಿ ಅಬ್ಬಕ್ಕನ ಕಾಲವನ್ನು ನಾವು ನೆನಪಿಸಿಕೊಳ್ಳುವಾಗ ಅದು ನಮ್ಮ ಬ್ರಿಟಿಷ್ ಇಂಡಿಯಾದ ಕಾಲದಲ್ಲಿ ನಡೆದಂತಹ ಸಂಗತಿಯಲ್ಲ, ಬ್ರಿಟಿಷ್ ಇಂಡಿಯಾದ ಪೂರ್ವದಲ್ಲಿ ನಡೆದಂತಹ ಕಾಲ. ಸೊ ಹಾಗಾಗಿ ನಾವು ನಮ್ಮ ಭಾರತದ ಒಂದು ಕಾಲಘಟ್ಟವನ್ನು ನಾವು ನೆನಪಿಸಿಕೊಳ್ಳುವಾಗ ಬೇರೆ ಬೇರೆ ಹಂತಗಳಲ್ಲಿ ಅಥವಾ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ನಾವು ಇದನ್ನು ಗುರುತಿಸಿಕೊಳ್ಬೇಕಾಗತ್ತೆ. ಉಳ್ಳಾಲ ತಾಲೂಕು ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರು ಡಾಕ್ಟರ್ ಜೀವನ್ ರಾಜ್ ಕುತ್ತಾರ್ ಪ್ರಾಸ್ತಾವಿಕ ಪಾತ್ರ ಪಂಡೇರು. ಉಳ್ಳಾಲ ತಾಲೂಕು ಸ್ವಾಗತ ಸಮಿತಿ ಗೌರವಾಧ್ಯಕ್ಷರು ನ್ಯಾಯವಾದಿ ರಾಮಚಂದ್ರ ಬಬ್ಬುಕಟ್ಟೆ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಶ್ರೀಮತಿ ಪದ್ಮಾವತಿ ಶೆಟ್ಟಿ, ಡಿವೈಎಫ್ಐ ಪ್ರಮುಖರು ಸುನಿಲ್ ಕುಮಾರ್ ಬಜಾಲ್, ಡಿವೈಎಫ್ಐ ಉಳ್ಳಾಲ ತಾಲೂಕು ಅಧ್ಯಕ್ಷರು ರಜಾಕ್ ಮೊಂಟೆಪದವ್, ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಬಜಾಲ್, 300 ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಮಹಾಬಲ್ ದೆಬ್ಬಿಲಿಮಾರ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲೆ ಕೇಳಿದ್ದಾರೆ. ಸುದ್ದಿಗೊಂಜಲಿಗೆ ಸ್ವಾಗತ. ಕಿನ್ಯ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಸಹ ಸಂಸ್ಥೆ ಯುವಶಕ್ತಿ ಪ್ರೀಮಿಯರ್ ಲೀಗ್ 5ನೇ ಸೀಸನ್ದ ಕ್ರಿಕೆಟ್ ಪಂತಗೊಬ್ಬನು ಐತಾರ ನಡಪಾಯಿರು. ಕಿನ್ಯ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಸಹ ಸಂಸ್ಥೆ ಯುವಶಕ್ತಿ ಕಿನ್ಯದ ವತಿರ್ದು ಯುವಶಕ್ತಿ ಪ್ರೀಮಿಯರ್ ಲೀಗ್ ಸೀಸನ್ 5 ಕ್ರಿಕೆಟ್ ಪಂತಗೊಬ್ಬನು ಯುವಕ ಮಂಡಲದ ಎದುರದ ಮೈದಾನಡು ಐತಾರ ಅಟಣೆ ಮಲ್ದಿದ್ದೇರು. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಗೌರವಾಧ್ಯಕ್ಷರು ರಾಮಯ್ಯ ಕಿಲ್ಲೆ, ಸಂಚಾಲಕರು ಬಾಬು ಶ್ರೀಶಾಸ್ತ ಕಿನ್ಯ ತುಡರ್ ಬೆಳಗಾದು ಕ್ರಿಕೆಟ್ ಪಂದ್ಯಾಕೂಟಗೂ ಉದಿಪನದ ಚಾಲನೆ ಕೊರ್ದು ಎಡಬೈಕೆರು. ಆಜಿ ತಂಡಲದ ಲೀಗ್ ಮಾದರಿದ ಈ ಕ್ರಿಕೆಟ್ ಪಂದ್ಯಾಕೂಟದ ಆಜಿ ತಂಡಲದ ಯಜಮಾನರಿಗೆ ಈ ಪೊರ್ತು ಶಾಲ್ ಪಾರ್ದು ಅಭಿನಂದನೆ ಸಂದಾಯರು. ಅಂಗಡಿ ಟೀಮ್ ಅಯೋಧ್ಯೆ ಇದರ ಮಾಲಕ ಅದೇ ರೀತಿ ಮತ್ತೊಬ್ಬ ಕಲ್ಕಿ ವಾರಿಯರ್ಸ್ ತಂಡದ ಮಾಲಕ ರಾಜೇಶ್ ಕಾರ್ವಿ, ಶಿವಶಕ್ತಿ ತಂಡದ ಮಾಲಕ ಉದಯ್ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಗೌರವದ ಸವಿನೆನಪಿನ ಕಾಣಿಕೆ. ಕಲ್ಕಿ ವಾರಿಯರ್ಸ್ ಇದರ ಮಾಲಕ ರಾಜೇಶ್ ಕಾರ್ವಿ, ಮೋಹನ್ದಾಸ್ ಅವರ ಹಸ್ತ ಮುಖಾಂತರ ಗೌರವದ ಸವಿನೆನಪಿನ ಕಾಣಿಕೆ ಮಾಲಕ ಶ್ರೀ ದುರ್ಗಾ ಕ್ರಿಕೆಟರ್ಸ್ ಇದರ ಮಾಲಕ ಯುವಕರ್ ಕಿನ್ಯ. ರಾಯಲ್ ಸ್ಟ್ರೈಕರ್ಸ್ ತಂಡದ ಮಾಲಕ ಸುರೇಶ್ ದುರ್ಗಾಪುರ.
ಅತಿಥಿಗಳ ಹಸ್ತ ಮುಖಾಂತರ 6 ತಂಡದ 6 ಮಾಲಕರಿ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನಡೆಸ್ತಾ ಇದ್ದಾರೆ. ಯುವಶಕ್ತಿ ಕಿನ್ಯಾ ಇವರ ಆಶ್ರಯದಲ್ಲಿ ಇವತ್ತಿನ ದಿನ ಯುವಶಕ್ತಿ ಪ್ರೀಮಿಯರ್ ಲೀಗ್ ಸೀಸನ್ 5. ಅವಿರ್ದ್ ಬೊಕ್ಕ ಬ್ಯಾಟಿಂಗ್ ಬೌಲಿಂಗ್ ನಡಪಾದು ಗಣ್ಯ ಬಿನ್ನಿರು ಕ್ರಿಕೆಟ್ ಕ್ರೀಡಾಕೂಟಕ್ಕೆ ಚಾಲನೆ ಕೊರಿಯರು. ತಂಡ ರಾಯಲ್ ಸ್ಟ್ರೈಕರ್ಸ್ ವಿರುದ್ಧವಾಗಿ ಟೀಮ್ ಅಯೋಧ್ಯ ತಂಡ ಮೊದಲ ಪಂದ್ಯವನ್ನ ಆಡ್ತಾ ಇದ್ರೆ ಉದ್ಘಾಟನಾ ಕಾರ್ಯಕ್ರಮ ಮುಗಿದ ಬಳಿಕ ಎರಡು ತಂಡದ ಎಲ್ಲ ಆಟಗಾರರು ತಮ್ಮ ಸಿದ್ಧತೆಯನ್ನ ಮಾಡಿಕೊಳ್ಳಿ. ಪಂದ್ಯಕೂಟ ಆಡ್ತಾ ನಮ್ಮೊಂದಿಗೆ ಅದೃಷ್ಟದ ನಾಣ್ಯ ಚುಮಕಿಗಾಗಿ ಎರಡು ತಂಡದ ಕಪ್ತಾನ, ಎರಡು ತಂಡದ ನಾಯಕ ಬಂದು ಅದೃಷ್ಟದ ನಾಣ್ಯ ಚುಮಕಿಯನ್ನ ಪೂರ್ತಿಗೊಳಿಸಿ ರಾಯಲ್ ಸ್ಟ್ರೈಕರ್ಸ್ ತಂಡದ ಕಪ್ತಾನ, ಅದೇ ರೀತಿ ಟೀಮ್ ಅಯೋಧ್ಯ ತಂಡದ ಕಪ್ತಾನ ನಿಗದಿತ 4 ಓವರ್ ಪಂದ್ಯವಾಗಿರುತ್ತೆ. ಚಿಕ್ಕದಾದ ಚೊಕ್ಕದಾದಂತ ಮೈದಾನವಿದು. 11 ಆಟಗಾರರನ್ನ ಒಳಗೊಂಡಂತ ಪಂದ್ಯಕೂಟವಿದು. ಯುವಶಕ್ತಿ ಪ್ರೀಮಿಯರ್ ಲೀಗ್ ಅವರಿದು. ಯುವಶಕ್ತಿ ಕಿನ್ಯಾ ಇವರ ಆಶ್ರಯದಲ್ಲಿ ಸಾಕ್ತಿರುವಂತ ಯುವಶಕ್ತಿ ಪ್ರೀಮಿಯರ್ ಲೀಗ್ ಸೀಸನ್ 5 ಹೊಸ ವರ್ಷದ ಆರಂಭದಲ್ಲಿ ದುರ್ಗಾಪುರ ಕ್ರಿಕೆಟ್ ಗ್ರೌಂಡ್ ಈ ಮೈದಾನದಲ್ಲಿ ನಿರಂತರವಾಗಿ 4 ಸೀಸನ್ ಯುವಶಕ್ತಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಕೂಟ ಸಾಗಿ ಬಂದರೆ ಇದು 5ನೇ ಸೀಸನ್. ಎಸೆಗಾರಿಕೆಯಲ್ಲಿ ಶೈಲು ಲೆಗ್ ಸೈಡ್ ಕಡೆಗೆ ಚೆಂಡು. ಎಸೆಗಾರಿಕಾ ವಿಭಾಗದಲ್ಲಿ ಶೈಲು ಅವರ ದಾಳಿಗೆ 17 ಓಟ ಖಾತೆಯಲ್ಲಿ ಸೇರ್ಪಡೆಗೊಳ್ತಾ ಇದೆ. ಮೊದಲ ಓವರ್ನಲ್ಲಿ 5 ವೈಡ್ ಅಗಲಸ್ತು ಕಂಡು ಬಂದ್ರೆ ಬಲವಾದ ಹೊಡೆತ ಚೆಂಡು ಗಾಳಿಯಲ್ಲಿ ಲಾಂಗ್ ಆನ್ ಕಡೆಯಲ್ಲಿ ಕ್ಷೇತ್ರರಕ್ಷಣೆಯಲ್ಲಿ ಉತ್ತಮವಾದ ಕ್ಷೇತ್ರರಕ್ಷಣೆ. ಕ್ಯಾಚ್ ಅನ್ನ ಹಿಡಿತಾ ಇದ್ದಾರೆ. ಮೊದಲ ವಿಕೆಟ್ ನಷ್ಟವಾಗ್ತಾ ಇದೆ. रॉयल स्ट्राइकर्स सजावट कर कर इस प्रतियोगिता पर भाग लिया है और पहला टीम है रॉयल स्ट्राइकर्स और यहाँ पर फ्री हिट की मौका मिला है. पहला इनिंग्स की, पहला मैच की पहला फ्री हिट मौका इस बार और इस बार बढ़िया गेंद. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಪ್ರಮುಖರು ಕೃಷ್ಣಪ್ಪ ಕಿನ್ಯಾ, ಕಾಂತಪ್ಪ ಕನಕಮುಗೇರ್, ಆನಂದ್ ಕನಕಮುಗೇರ್, ರಾಮ ಕನಕಮುಗೇರ್ ಕಾರ್ಯಕ್ರಮದ ಮುತಾಲಿಗಿಡಿದ್ದರು. ಅಧ್ಯಕ್ಷರು ಮೋಹನ್ ದಾಸ್ ಸಭೆನೆತ್ಕೊಂದು ಪ್ರಾಸ್ತಾವಿಕ ಪಾತ್ರ ಪಂಡೇರು. ಸಂದೇಶ್ ಮಂಜೇಶ್ವರ ಸಭೆ ಸ್ಥಾರಿಕೆ ಮಲ್ತೇರು. ಸುದ್ದಿಗೊಂಚಲಿಗೆ ಸ್ವಾಗತ. ಮಾಡೂರು ಶ್ರೀ ಸತ್ಯನಾರಾಯಣ ನಗರದ ಶ್ರೀ ತಿಲಕ್ ಕುಮಾರ್ ಬಕ, ಶ್ರೀಮತಿ ಲತಾ ತಿಲಕ್ ಕುಮಾರ್ ಬಕ ಇಲ್ಲದಕ್ಲಿಡ್ದು ಗೆಜ್ಜಗಿರಿ ಮೂಲಸ್ಥಾನ ಶ್ರೀ ಆದಿಧೂಮಾವತಿ ಶ್ರೀ ದೇಯಿ ವೈದ್ಯತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿದ ಶ್ರೀ ಗೆಜ್ಜಗಿರಿ ಕ್ಷೇತ್ರ ಮಹಾತ್ಮೆ ಯಕ್ಷಗಾನ ಬಯಲಾಟ ಸೇವೆ ಬಕ ಕಲಾವಿದರಿಗೆ ಅಭಿನಂದನೆ ಮಾನಾದಿಗೆ ಲೇಸಿನ ಮಾಡೂರು ಶ್ರೀ ಸತ್ಯನಾರಾಯಣ ನಗರದ ಕೈತಲದ ಮೈದಾನಡು ಶನಿವಾರ ರಾತ್ರಿ ಅಟಣೆ ಮಲ್ತಿದ್ದೇರು. ಮಾಡೂರು ತಿಲಕ್ ಕುಮಾರ್ ಬೊಕ್ಕ ಶ್ರೀಮತಿ ಲತಾ ತಿಲಕ್ ಇಲ್ಲದಕ್ಲಿರ್ದು ಗೆಜ್ಜಗಿರಿ ಮೂಲಸ್ಥಾನದ ಶ್ರೀ ಆದಿಧೂಮಾವತಿ ಶ್ರೀ ದೇಯಿ ವೈದ್ಯತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ದಕ್ಲಿರ್ದು ಶ್ರೀ ಗೆಜ್ಜಗಿರಿ ಕ್ಷೇತ್ರ ಮಹಾತ್ಮೆ ಯಕ್ಷಗಾನ ಬಯಲಾಟ ಸೇವೆನು ಮಾಡೂರು ಶ್ರೀ ಸತ್ಯನಾರಾಯಣ ಮಂದಿರದ ಕೈತಲದ ಮೈದಾನಡು ಶನಿವಾರ ನಡಪಾಯಿರು.
ಸಂತೋಷ ನಿಖಿಲ ಆಸಿದ ಪ್ರಕಾರವಾದ ಅಪ್ಪೆ ಜೋಕುಲ ನೆಲೆಯಾವಡು ಅಪ್ಪೆ ಜೋಕುಲ ಭೇಟಿಯಾವಡು ಜೋಕುಲೆ ಒವೇ ಒಂಜಿ ಬೇಲೆ ಆವಡು ನಿತ್ತಂಡ ಐಕ್ ಸಮಯ ಸಂದರ್ಭ ಬಂತು ನಾವು ಕೂಡುದು ಬರುಡು ನಿಖಿಲ್ ಕಾದ ನಿರೀಕ್ಷೆ ಇಡಿಪ್ಪಡು ನನ್ನದು ಮಗು ಭೂಲೋಪಡಿಪ್ಪುನ ಚಿತ್ನ ತುಳುವಣ ಆಡಿಡು ಗೆಜ್ಜೆಗಿರಿ ಬಂಪುನ ಜಾಗೆಡಿಯ ನೆಲೆಯಾವರ ಉಲ್ಲೆ ಅಲ್ಪ ಇಪ್ಪನ ಚಿತ್ತ ಸದ್ಭಕ್ತಿ ನಿಂಕು ಕ್ಷೇತ್ರ ನಿರ್ಮಾಣ ಮಲ್ಪೀರು ನಿಖಿಲಿಗಿಲ ಗರಡಿನ ಕಟ್ಟಾದ ನಮ್ಮೊಂದು ಬರ್ಪೀರು ಅಪ್ಪೆ ಜೋಕುಲ ನೆಲೆಯಾಪು ಅಪ್ಪೆ ಜೋಕುಲ್ನ ಭೇಟಿಯಪ್ಪ ವರ್ಷಾವಧಿ ಜಾತ್ರೋತ್ಸವದ ಸಂದರ್ಭ ಅಪ್ಪೆ ಜೋಕುಲ ಭೇಟಿಯ ಒಂದೇ ಇಪ್ಪುಡು ಆ ತ್ರೀಟ ನಿಕ್ಲು ಭೂಲೋಕಗೂ ಜತ್ತದು ಧರ್ಮ ರಕ್ಷಣೆ ಮಲ್ತಂದಿಪ್ಪಲಿ ನಿಕ್ಲಿಗೆ ಶುಭಾವಡು. ಶ್ರೀ ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ 200ನೇ ಯಶಸ್ವಿ ಪ್ರಯೋಗದ ಈ ಪೊರ್ತೊಡು ಯಕ್ಷಗಾನ ಪ್ರಸಂಗದ ಕತೆಕ್ ಪದ್ಯ ರಚನೆ ಮಲ್ತಿನ ಪುಗರ್ತದ ಪ್ರಸಂಗ ಕರ್ತೆರು ಯಕ್ಷಗಾನ ಅಕಾಡೆಮಿದ ಮಾಜಿ ಸದಸ್ಯರು ಯೋಗೀಶ್ ರಾವ್ ಚಿಗುರುಪಾದೆ ಯಕ್ಷರಂಗದ ಸೇವೆಡು 5ನೇ ವರ್ಷದ ತಿರುಗಾಟದ ಉಪ್ಪುನ ಪುಗರ್ತದ ಕಲಾವಿದೆ ಜನಾರ್ದನ್ ಗುಡಿಗಾರ್ ಯಕ್ಷಗಾನ ಬಯಲಾಟ ಸೇವೆಗೂ ಜಾಗದ ಸ್ಥಳಾವಕಾಶ ಒದಗಾದ ಕೋರ್ನ ರಿಜ್ವಾನ್ ಮಾಡೂರು ಮೇಳದ ವ್ಯವಸ್ಥಾಪಕರು ಪ್ರಶಾಂತ್ ಪೂಜಾರಿ ಪಜೀರ್ ಮಸ್ಕತ್ ಮೊಕ್ಲೆಗೂ ಮಾನಾದಿಗೆ ಮಲ್ತೆರು. ಸೇವೆಯನ್ನು ಮಲ್ತೊಂದು ಬತ್ತನ ಚಿಂತನ ಈ ಒಂಜಿ ಅನುಭವ ಇತ್ತನ ಚಿಂತನ ಕಲಾವಿದರೇನು ನಮ್ಮ ಇನಿತ ಕೂಟ ಅರೇನು ಗೌರವಿಸೋಣ ನಮ್ಮ ಭಾಗ್ಯ ಪನ್ನೊಂದು ಉಪ್ಪುಣು ಅಂಚಾದ ಪುನಗ ಈ ಶೋಕದ ಈ ಒಂಜಿ ಬಯಲಾಟಗ್ ಪಂಡಿನ ಚಿಂತನ ಜಾಗನ ಇನಿತ ದಿನಕ್ಕೂ ಜಾಗದ ಈ ಒಂಜಿ ಸೇವೆನು ಮಲ್ತೊನ್ನೆ ಪನ್ಪುನ ಚಿಂತನ ಅವಕಾಶ ಮಲ್ತು ಕೊಡ್ತಾರೆ ಇರೆಗ್ ಮೇಳದ ಅಂಚನೆ ಸೇವಾಕರ್ತೆಯರನ್ನ ಅಂಚನೆ ಮಾತಾ ಯಕ್ಷಾರಾಧಕರು ಯಕ್ಷ ಕಲಾಭಿಮಿತ್ರರನ್ನ ಪರವಾದ ಮೋಕೆದ ಇರೆಗ್ ಸೊಲ್ಮೇಲೆನು ಸಂದಾಯಿತ ಮಲ್ತು ಅಂಚನೆ ಮೇಳದ ಅರ್ಚಕರು ಕಲಾವಿದರು ತೆರೆಮರೆತ ಸಿಬ್ಬಂದಿಲಿಗೆ ಅಭಿನಂದನೆ ಸಂದಾಯರು. ಗೆಜ್ಜೆಗಿರಿತ ಗೆಜ್ಜೆದ ಶಬ್ದನ್ ಕೇನೆರೆ ನಮ ಮಾತೆರ್ಲ ಮುಲ್ಪ ಸೇರ್ದ ಇಂದು ಸಂಕ್ರಮಣ ಕಾಲ ಪಂಡ ಎಡ್ಡೆ ರೀತಿಡು ದುಂಬರಿಡ ಮೇಳ ತನ್ನ ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆದ 200ನೇ ಯಶಸ್ವಿ ಪ್ರಯೋಗನು ಇನಿ ಮೂಲು ತೂವೊಂದುಂಡು ಪಂಡದು ಯಕ್ಷರಂಗದ ಹಿರಿಯ ಕಲಾವಿದರು ಸರ್ಪಂಗಳ ಈಶ್ವರ ಭಟ್ ಕಾರ್ಯಕ್ರಮಕ್ಕೆ ಎಡಬೇಕೆರು. ಯೋಗೀಶ್ ರಾವ್ ಚಿಗುರುಪಾದೆ ಇವರು ಬರೆದಿರುವಂತಹ ಪದ್ಯ ರಚನೆ ಮಾಡಿರುವಂತಹ ತೆಂಕ ಕಾರಂದೂರು ಅವರು ನಿತಿನ್ ತೆಂಕ ಕಾರಂದೂರು ಅವರು ಕಥಾ ಸಂಗ್ರಹವನ್ನು ಮಾಡಿ ಅದನ್ನು ಯೋಜಿಸಿ ಆಮೇಲೆ ಇವರು ಅದಕ್ಕೆ ಸುಂದರವಾದಂತಹ ಪದ್ಯಗಳನ್ನು ರಚಿಸಿ ಇವತ್ತು 200 ಪ್ರಯೋಗಗಳನ್ನು ಕಾಣುವ ಹೊಸ್ತಿಲಲ್ಲಿ ನಾವಿದ್ದೇವೆ. ಅಂದರೆ ಒಂದರ್ಥದಲ್ಲಿ ಒಂದು ಸಂಕ್ರಮಣ ಕಾಲ ಅದು. ಸಂಕ್ರಮಣ ಎನ್ನುವುದರ ಅರ್ಥ ಸಂಕ್ರಮಣ ಅಂದರೆ ಒಳ್ಳೆಯ ರೀತಿಯಲ್ಲಿ ಮುಂದಕ್ಕೆ ಹೋಗುವುದು ಅಂತ. ಆ ಒಳ್ಳೆಯ ರೀತಿಯಲ್ಲಿ ದಾಟುವಾಗ ಒಂದೊಂದು ಹಂತವನ್ನು ಗುರುತಿಸ್ತೇವೆ. 2ನೇ ಶತಕ ಅದನ್ನು ದಾಟಿ ಮುಂದಕ್ಕೆ ಹೋಗುವಂತಹ ಈ ಪುಣ್ಯದ ಕ್ಷಣ, ಅದಕ್ಕೆಲ್ಲ ನಾವಿಲ್ಲಿ ಸಾಕ್ಷಿಯಾಗಿ ಸೇರಿಕೊಂಡಿದ್ದೇವೆ. ಗೆಜ್ಜೆಯ ಸದ್ದು ಮತ್ತು ಯಕ್ಷಗಾನದ ಜಾಗಟೆಯ ಸದ್ದು ಅದರಲ್ಲಿ ಸಮ್ಮೇಳನವಿದೆ. ಅದು ದೇವರ ಗಂಟೆಯ ಸದ್ದಿ. ಈ ಘಂಟಾನಾದದಿಂದ ದುಷ್ಟಶಕ್ತಿಗಳೆಲ್ಲ ದೂರ ಆಗುತ್ತವೆ ಎನ್ನುವಂತಹ ನಂಬಿಕೆ. ಮಾಡೂರಿನ ಈ ನೆಲದಲ್ಲಿ ಗೆಜ್ಜೆ ಕಟ್ಟಿ ಇವತ್ತು ಕುಣಿದ್ರೆ ಇಲ್ಲಿ ಸುತ್ತಮುತ್ತ ಇರುವಂತಹ ಅಂತಹ ದುಷ್ಟಶಕ್ತಿಗಳೆಲ್ಲ ನಿವಾರಣೆಯಾಗುತ್ತವೆ. ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲದ ಅಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಕಿನ್ಯ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ ಸಂಚಾಲಕರು ಬಾಬು ಶ್ರೀಶಾಸ್ತ ಕಿನ್ಯ ಕಾರ್ಯಕ್ರಮಕ್ಕೆ ಎಡಬೇಕೆರು. ಇದಾಗಿ ಪೋಂಡಲ ಯಕ್ಷಗಾನದ ಬಗ್ಗೆಟ್ಟು ಅವಿಯತ್ತು ಅಭಿಮಾನ ಓಲಿತ್ತಂಡಲ ಯಕ್ಷಗಾನಗೂ ಬತ್ತದು ಒಂಜಿ ಆತು ನೇಪಂಡು ಎಂಕ್ ವಾಟ್ಸಪ್ ಕಡಪ್ರದಿರಿ ಯಾಮ್ ತೂತುಜಿ ಅಂದ ಇತ್ತ ಒಂಜಿ ಅರ್ಧ ಗಂಟೆ ತುಂಬು ಸತೀಶ್ ಕರ್ಕೆರೆ ಪಣ್ಣಗನೆ ಹೆಂಗೆ ಕೂತು ಮೂಲ ಆಟ ಉಂಡು ನಿಜವಾದಂಡ ಇಡೆ ಬತ್ತದಾನಗ ಅಂಡ ಪಣ್ಣಕ್ಕೆ ಬೋಡಾದಿನಿ ಬೈದ ಯಕ್ಷಗಾನ ಸೇವೆ ಪಂಡಂಡ ಭಾರಿ ಮಲ್ಲ ಸೇವೆ ನಮಕ್ಕೆ ಗೊತ್ತಿತ್ತಿಲ್ಲಕನೇ ಇನಿ ಅಪ್ಪೆಗೆ ಮಲ್ಲ ಸೇವೆ ಓವು ಪಂಡಂಡ ಯಕ್ಷಗಾನ ಸೇವೆ ನೆನಪು ಪಡು ಇತ್ತ ಕಟೀಲ ಮೇಲಪ್ಪಡು ಅತ್ತಂಡ ಬೇತೆ ಬೇತೆ ಮೇಲಪ್ಪಡು ಮಲ್ಲ ಸೇವೆ ಪಂಡ ದೇವರಿಗೆ ಯಕ್ಷಗಾನ ಸೇವೆದಾತು ಪ್ರೀತಿದ ವಸ್ತು ಓವುಲೆಜ್ ಐದು ಬೊಕ್ಕ ಅನ್ನದಾನ ಆ ಪೂಜೆ ಇತ್ತನಲ್ಲ ಅವು ಬೊಕ್ಕ ಐದು ದುಂಬತ್ತಾದ ಸೇವೆ ಪಂಡನ ಯಕ್ಷಗಾನ ಗೆಜ್ಜೆ ಕಟ್ಟದು ಅಪ್ಪೆಗೆ ಸೇವೆ ಕೊರಂಡ ಓ ಬಾರಿ ಒಂಜಿ ಮಲ್ಲ ವಿಶೇಷವಾಯಿನಂಚಿತ್ತಿನ ಸೇವೆ ಇನಿತಾತು ದಿನೊಟ್ಟು ಗೆಜ್ಜೆಗಿರಿ 2 ವರ್ಷಡು ಪಾದಾರ್ಪಣೆ ಮಲ್ತದ್ದು 200ನೇ ವರ್ಷದ
ಇನಿ ಈ ಗೆಜ್ಜೆಗಿರಿತ ಸೇವೆನ ಹಿರಿಯರಾಯಣಚಿನ ಸರ್ಪಂಗಲ ಪಂಡೇರು ಎನ್ನ ಮಾತ ಗುರಿಯಾಗ್ಲಿಗೆ ವಂದನೆ ಸಲ್ಲಿಸುವೊಂದು ಎಡ್ಡೆ ಕ್ಷೇತ್ರಡ್ ಈ ಒಂಜಿ ಯಕ್ಷಗಾನದ ಕಲಾರಂಗಡ್ మన ಮಾತೆರನ ಒಂತಾದು ಮುಲ್ಪ ರಡ್ಡು ಅನಿಸಿಕೆದ ಪಾತೆರನ ಪಂಡೇರು ಬಹಳ ಮುಖ್ಯವಾದ ಈ ಒಂಜಿ ಯಕ್ಷಗಾನ ಕೋಟಿ ಚೆನ್ನೈಯರು ಪನ್ನಗನೇ ನಂಗೆ ಕೊಂಚ ರೇಚಿದ ರೋಮಾಂಚನ ಆಪುನಂಚಿನ ಸಂದರ್ಭ ದಾಯಂದು ಪನ್ನಗ ಮೆಗ್ಗಿ ಪಲಯೆ ವಾರೀತಿಡು ಧರ್ಮನ ಹೊರತೊಂದು ಧರ್ಮನ ತತ್ತಿನ ಕ್ಲೇನು ಆ ರೀತಿ ಅಕ್ಲೆಗೆ ವ್ಯವಸ್ಥೆ ಮಂತೊಂದು ಒಟ್ಟಾದೊಂದು ಕಾರಣಿಕದ ಮೇರೆನಂಚಿನ ಆ ಪುಣ್ಯ ಪುರುಷೇರ್ನ ಕಥಾಭಾಗ ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ ಇನಿ ರಂಗಸ್ಥಳ ನಡಪೆರುಂಡು. ಉದ್ಯಮಿ ತಿಲಕ್ ಕುಮಾರ್ನ ಮೆಗ್ಗಿ ಸತೀಶ್ ಕರ್ಕೇರ, ಮಾಡೂರು ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ಆಡಳಿತ ಮೊಕ್ತೇಸರರು ಕೆಪಿ ಸುರೇಶ್, ಕೊಲ್ಲೆ ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರು ಹರೀಶ್ ಮುಂಡೋಳಿ, ತೊಕ್ಕೋಡು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಜೀವನ್ ಕುಮಾರ್ ತೊಕ್ಕೋಟು, ಸುಜಿತ್ ಮಾಡೂರು ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮಲ್ಲಬಿನಿರಾದ ಪಾಲ್ಪಡೆದಿದ್ದೇರು. ಕಲಾವಿದೆ ಕುಸುಮಾಕರ್ ಕುಂಪಲ ಸಭೆ ನಿತ್ಕೊಂದು ಸಭೆ ಸುಧಾರಿಕೆ ಮಲ್ತೇರು. ಸುದ್ದಿಗೊಂಜಿಲಿಗೆ ಸ್ವಾಗತ. ಕೊಲ್ಯ ಸಾರಸ್ವತ ಕಾಲಂದ ಕೈತಲ್ದ ಸಂತ ಜೋಸೆಫರ ಜಾಯ್ಲ್ಯಾಂಡ್ ಪ್ರೌಢಶಾಲಾ ವಿಭಾಗಡ್ ಜಾಯ್ಲ್ಯಾಂಡ್ ಸಂಭ್ರಮ ಬೊಕ ಜಾಯ್ಲ್ಯಾಂಡ್ ಕ್ರಿಕೆಟ್ ಅಕಾಡೆಮಿ ಹ್ಯಾಂಡ್ಬಾಲ್ ತಂಡದ ಉದೀಪನ ಲೇಸನ್ ಜಾಯ್ಲ್ಯಾಂಡ್ ಶಾಲೆದ ಸಭಾಂಗಣಡು ಶನಿವಾರ ನಡಪಾಯರು. ಕೊಲ್ಯ ಸಂತ ಜೋಸೆಫ್ ಜಾಯ್ಲ್ಯಾಂಡ್ ಶಾಲೆಡ್ ಪ್ರೌಢಶಾಲಾ ವಿಭಾಗದ ಜೋಕ್ಲೆಗಾದ ಬೇತೆ ಬೇತೆ ಗುಬ್ಬುಲಿನ ಈತನೆಂಗನೆ ಅಳವಡಿ ಸಾಧ್ಯದ ಜಾಯ್ಲ್ಯಾಂಡ್ ಕ್ರಿಕೆಟ್ ಅಕಾಡೆಮಿನು ಶನಿವಾರ ಉದೀಪನ ಮಾಡ್ತೇರು. ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಕಾಡೆಮಿದ ಕುಡ್ಡ ವಲಯದ ಅಧ್ಯಕ್ಷರು ಮನೋಹರ್ ಅಮೀನ್ ಜಾಯ್ಲ್ಯಾಂಡ್ ಕ್ರಿಕೆಟ್ ಅಕಾಡೆಮಿನು ರಿಬ್ಬನ್ ಕತ್ತೇರ್ದು ಕ್ರಿಕೆಟ್ ಗೊಬ್ಬುದು ಉದೀಪನ ಮಾಡ್ತದೆ ಎಡಬೇಕೇರು. ಅಂಚನೆ ಹ್ಯಾಂಡ್ಬಾಲ್ ಗೊಬ್ಬುಲ್ನ ಉದೀಪನ ಮಲ್ತೇರು. ಈ ಪೊರ್ತು ಅಟನೆ ಮಲ್ತಿನ ಸಭೆಲೇಸಿಡು ಮಲ್ಲಬಿನಿರಾದ ಪಾಲ್ಪಡಿದ ಪಾತೆರ್ನ ಮನೋಹರ್ ಅಮೀನ್ ಶಾಲಾ ವಿದ್ಯಾರ್ಥಿಗಳಿಗೆ ಪಾಠದ ಒಟ್ಟಿಗೆ ಗೊಬ್ಬುದ ಕಲಿಕೆಲ್ಲ ದಿಂಜಾಗತ್ಯ. ಪಾಠ ಕಲಿಕೆದ ಒಟ್ಟಿಗೆ ಗೊಬ್ಬುದ ಅಂಗನಡು ಕಲ್ತಿನ ವಿಷಯಲು ದೋಸ್ತಿಯಲ್ಲೂ ಬದುಕಡು ದಿಂಜ ನೆಂಪು ಉಪ್ಪುಂಡು ಪಂಡ ತೆರಿಪಾಯರು. The sports ground is laid with interlocks. Much of the schools here in Mangalore, they are not bothered about grounds. People might think, what is this old man speaking? I have become old because I've spent much of my time in the ground. That's why I have lasted. I'll tell you, nothing like spending your time on the ground. I'm requesting children as well as their parents, put your children on the ground. I do not want to say many words. What you get inside the classroom is the knowledge that you get in a book, which is bound, stiff bound, on the pages of the book, whatever they teach, the teachers, with due respect to them, but nothing. I'll tell you, you learn life skills on the ground. Life skills on the ground. How do you win? How do you lose? And that you take it in your life also. If you lose a match, you don't have to be bothered. It's how you get up and play the next match that is very important. You must make a resolve that I will do better in the next match and I would probably win the next match. But taking part with all the sportsman spirit is what is very, very important. My only request to the correspondent and the staff of this, I heard Sandeep speak with so much of emotions, because he is feeling proud that he has taught these children and they have shown the results of his teaching. ಶಾಲಾ ಸಂಚಾಲಕರು ಶ್ರೀಮತಿ ಫ್ರಾನ್ಸಿಸ್ ಪಿಂಟೋ,
ತಂಕ್ಲೆ ವಿದ್ಯಾರ್ಥಿಲನ ಮಾತಾ ರೀತಿದ ಬುಲೆಚಿಲ್ಗ್ ಶಾಲೆಡ್ ಅವಕಾಶ ಕೊಡ್ತಾ ದೈಹಿಕ ಶಿಕ್ಷಣ ಶಿಕ್ಷಕರು ವಿದ್ಯಾರ್ಥಿಲೇನು ಎಡ್ಡೆ ಕ್ರೀಡಾಪಟುಲಾದ ತರಬೇತು ಮಲ್ಪೇರು. ಶಾಲಾ ಶಿಕ್ಷಕರ್ಲ ಪಾಠದ ಕಲಿಕೆದ ಒಟ್ಟಿಗೆ ಪಠ್ಯೇತರ ಕಲಿಕೆಗಳ ಪ್ರೋತ್ಸಾಹ ಕೊಡ್ತೇರು ಪಂಡ ತೆರಿಪಾಯರು. The 2011 World Cup winner, only test player to have scored 5 test centuries before he turned 20. The greatest batsman in the world. Whom am I talking about? Question for you parents, whom am I talking about? Okay, that was Sachin Tendulkar, and I hope there will be a Sachin Tendulkar from Joyland. Somebody to get the same kind of results. Now, cricket is a game that has become so common in our India. From whether you go to the tea shop or whether you go to the barber shop or whether you're sitting in a 5-star hotel, everybody is discussing cricket and is an authority on it. So, we have started this cricket academy, and we hope that with the blessings of Mr. Manohar Amin, Mr. Santosh Miskit, and his 2 sisters, Savita and Shalini, that this cricket academy will produce great cricketers. In the words of Sachin Tendulkar himself, he says, if you pursue cricket, you should pursue it with passion. Hard work is the only thing that pays off. Stay humble and grounded. Take calculated risks. Embrace your plan. Become the best of yourself. Don't try to imitate anyone else. And if you get your opponents, as Mr. Amin said, whether you score 100 or whether you score 0, get back and see that you make a better self. ಕರಾವಳಿ ಕ್ರಿಕೆಟ್ ಕ್ಲಬ್ ಅಧ್ಯಕ್ಷರು ಶ್ರೀಮತಿ ಶಾಂತಿ ಮೋಹನ್, ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಮಿಸ್ಕಿತ್, ಜೊತೆ ಕಾರ್ಯದರ್ಶಿ ಶ್ರೀಮತಿ ಸಬಿತಾ ಪ್ರಿಮೆಂಟಾ, ಶಾಲಾ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರು ಪ್ರವೀಣ್ ಬೇಕಲ್, ಉಪಾಧ್ಯಕ್ಷರು ಸತೀಶ್ ನಾಯಕ್, ಶ್ರೀಮತಿ ಸುಚಿತ್ರಾ, ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ವೀಣಾ ಭಟ್ ಕಾರ್ಯಕ್ರಮದ ಮುತಾಲಿಕೆಡಿದ್ದೇರು. ಜಿಲ್ಲಾ ರಾಜ್ಯ ಮಟ್ಟದ ಬೇತೆ ಬೇತೆ ಪಂತಗೋಬುಡು ಗೆಂದಿನ ಶಾಲಾ ವಿದ್ಯಾರ್ಥಿಗಳಿಗೂ ಶಾಲಾ ತಂಡಲಿಗೂ ಈ ಪೊರ್ತು ಇನಾಮ್ ನೊಪ್ಪಿಯಾಯಿರು. High school girls, next, ready. Hockey, all team come together. All team come together. ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನೆ ಪಂಡೇರು. ಶಾಲಾ ಶಿಕ್ಷಕಿ ಶ್ರೀಮತಿ ಜ್ಯೋತಿ ಎತ್ಕೊಂಡೇರು. ಶಿಕ್ಷಕಿ ಶ್ರೀಮತಿ ಮೇಘನಾ ಸುವರ್ಣ ಸಭೆಸ್ತಾರಿಕೆ ಮಂತೇರು. ಶಿಕ್ಷಕಿ ಶ್ರೀಮತಿ ರಚಿತಾ ಸೊಲ್ಮೆಸಂದಾಯರು. ಶಾಲಾ ವಿದ್ಯಾರ್ಥಿಲಿರ್ದು ಹಾಕಿ, ಫುಟ್ಬಾಲ್, ಹ್ಯಾಂಡ್ಬಾಲ್, ಕರಾಟೆ ಸೇರಿನಂಚ ಬೇತೆ ಬೇತೆ ಗೊಬ್ಬುಲಿದ ಪ್ರದರ್ಶನ ನಡೆದಳು. ಫುಟ್ಬಾಲ್ ಆಟ ಕೇವಲ ಬಾಯ್ಸಿಗೆ ಮಾತ್ರ, ಒಂದು ಕಾಲದಲ್ಲಿ ಬಾಯ್ಸ್ ಮಾತ್ರ ಆಡುವಂತ ಆಟ ಆಗಿತ್ತು. ಈ ಸಲ ನಾವ್ಯಾಕೆ ಕಮ್ಮಿ ಅಂತ ಹೇಳಿ ಹುಡುಗಿಯರು ಕೂಡ ಅದನ್ನ ಆಟವನ್ನು ಬಾಯ್ಸಿಗೆ ಸಮನಾಗಿ ಆಡಿ ತೋರಿಸಿದ್ದಾರೆ. ಅನೇಕ ಪ್ರಶಸ್ತಿ. ಮೊಹಮ್ಮದ್ ರಶಾದ್ ಹ್ಯಾಂಡ್ಸ್ ಅಪ್. ಮೊಹಮ್ಮದ್ ರಶಾದ್ ಹ್ಯಾಂಡ್ಸ್ ಅಪ್. ಆ ಹುಡುಗ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದ್ದಾನೆ. ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾನೆ ಮೊಹಮ್ಮದ್ ರಶಾದ್. ಮೊಹಮ್ಮದ್ ರಶಾದ್ ಮತ್ತು ರಂಶೀನ್ ಇಬ್ಬರು ಅಣ್ಣ ಮತ್ತು ತಂಗಿ, ಇಬ್ಬರು ಸಹ ಫುಟ್ಬಾಲ್ ಆಟಗಾರರು. Toss won by white team. They chosen pass.
ಯಶಸ್ ನಮ್ಮ ಅತ್ಯಂತ ಯಶಸ್ವಿ ದಾಳಿಗಾರ, ಬೆಸ್ಟ್ ರೈಡರ್. ಸುದ್ದಿಗೊಂಚಿಲ್ಗೆ ಸ್ವಾಗತ. ಉಳ್ಳಾಲ ಹಳೆಕೋಟೆ ಸೈಯದ್ ಮದನಿ ಶಿಕ್ಷಣ ಸಂಸ್ಥೆಡು ಸ್ಮಾರ್ಟ್ ಕ್ಲಾಸ್ ತರಗತಿದ ಉದಿಪನ ಲೇಸು ಅಂಚನೆ 2023-24 ಸಾಲಡು ವಾರ್ಷಿಕ ಕ್ರೀಡಾಕೂಟಡು ಗೆಂದಿನ ವಿದ್ಯಾರ್ಥಿಗಳಿಗೆ ಇನಾಮು ಪುರಸ್ಕಾರದ ಲೇಸನ್ನು ಶನಿವಾರ ನಡೆಪಾಯಿರು. ಹಳೆಕೋಟೆ ಸೈಯದ್ ಮದನಿ ಶಿಕ್ಷಣ ಸಂಸ್ಥೆಡು ಸ್ಮಾರ್ಟ್ ತರಗತಿದ ಉದಿಪನ ಬೊಕ್ಕ 2023-24 ಸಾಲದ ವಾರ್ಷಿಕ ಕ್ರೀಡಾಕೂಟಡು ಗೆಂದಿನ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಕಾರ್ಯಕ್ರಮನು ಶನಿವಾರ ಅಟ್ಟನೆ ಮಲ್ತದಿದ್ದರು. ಜೋಕ್ಲಿನ ಬುಲೆಚಿಲ್ಡ್ ಸ್ಮಾರ್ಟ್ ಶಿಕ್ಷಣ ಮಲ್ಲ ಪಾತ್ರನ ವಹಿಸುಂಡು. ಹಳೆಕೋಟೆ ಶಾಲೆ ಆಂಗ್ಲ ಮಾಧ್ಯಮದಲ ಎಡ್ಡೆ ರೀತಿಡು ಬೇರೆ ಮಲ್ತೊಂದುಂಡು. ಪಂಡಿತ ಸೈಯದ್ ಮದನಿ ದರ್ಗಾ ಉಪಾಧ್ಯಕ್ಷರು ಅಶ್ರಫ್ ಅಹಮದ್ ರೈಟ್ವೇ ತಿಳಿಪಾಯಿರು. ನಮ್ಮ KMK ಸರ್ ಅವರು ಏನು ಮಾಡಿದ್ರೂ ಅದೊಂದು ವಿಭಿನ್ನ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಎಂಬುದಕ್ಕೆ ಇಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮವು ನಮಗೆ ಅದು ತೋರಿಸ್ತಾ ಇದೆ ಅವರ ವಿಭಿನ್ನ ಶೈಲಿ. ಒಂದು ಹುದ್ದೆಯಲ್ಲಿ ನಿಂತು ಜವಾಬ್ದಾರಿಯುತ ಸ್ಥಾನದಲ್ಲಿ ತನ್ನ ಜವಾಬ್ದಾರಿಯನ್ನು ಅತ್ಯಂತ ನಾಜೂಕಾಗಿ ಕಾರ್ಯನಿರ್ವಹಿಸಲಿ ಅವರ ಪಾತ್ರವು ಬಹಳ ಮುಖ್ಯವಾಗಿರುತ್ತದೆ. ಸುಮಾರು 2 ವಾರಗಳ ಮೊದಲೇ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ದಾರೆ, ಖಂಡಿತವಾಗಿಯೂ ಬರಲೇಬೇಕು ಅಂತ. ಯಾಕಂದರೆ ಎಲ್ಲ ಕಾರ್ಯಕ್ರಮಕ್ಕೂ ನನ್ನ ಹೊಟ್ಟೆಪಾಡಿನ ಕೆಲಸ ಹಳೆಕೋಟೆ ಪ್ರೌಢಶಾಲೆದ ಮುಖ್ಯ ಶಿಕ್ಷಕರು KMK ಮಂಜುನಾಡಿ ಆಂಗ್ಲ ಮಾಧ್ಯಮ ಶಾಲಾ ಸೌಲಭ್ಯಲು ಕನ್ನಡ ಮಾಧ್ಯಮ ಶಾಲೆಗಳ ಓಡಿ ಪಂಪಿನ ನೆಟ್ಟಡು ಸ್ಮಾರ್ಟ್ ತರಗತಿ ರಚನೆ ಮಲ್ತದಿತ್ತದು. ಮೆಂಬಾ ಫೌಂಡೇಶನ್ ಬೊಕ್ಕ ಹಳೆ ವಿದ್ಯಾರ್ಥಿಗಳ ಸಹಕಾರದ ಸಾಧ್ಯ ಆದಿತ್ತದು. ಜೋಕ್ಲಿನ ದುಂಬುದ ಶಿಕ್ಷಣಕ್ಕೆ ಮಲ್ಲ ಕೊಡುಗೆ ಆತನು ಪಂಡಿತ ತಿಳಿಪಾಯಿರು. ಆದ್ದರಿಂದ ನೀವು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಈಶಾನ್ಯ ಮುಂದಿನ ದಿವಸಗಳಲ್ಲಿ ನಮ್ಮ ಉಪಾಧ್ಯಕ್ಷರು ಅದೇ ರೀತಿಯಲ್ಲಿ ಬಹಳಷ್ಟು ಆಸಕ್ತಿ ನಮ್ಮ ಮಾರುಕಟ್ಟೆಯವರು ಹಾಗೆ ನಮ್ಮ ಕಮಿಟಿಯವರು ಎಲ್ಲ ವ್ಯವಸ್ಥೆ ಮಾಡಿದಾಗ ನಮಗೊಂದು ಇಂಗ್ಲಿಷ್ ಮೀಡಿಯಂ ಶಾಲೆ ಪ್ರಾರಂಭಿಸಿಕೊಂಡು ನಾಗಿಯಾಗಿ ಹೇಳಿಕೊಳ್ಳುವುದರಿಗೆ ಇವತ್ತು ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ನಮ್ಮ ಹಿರಿಯ ಸದಸ್ಯರು ಉಡಾಲ ಮಸೀದಿಯ ಉಪಾಧ್ಯಕ್ಷರಾದಂತಹ ಅಶ್ರಫ್ ಅಹಮದ್ ರೈತರು ನಮ್ಮೊಟ್ಟಿದ್ದಾರೆ. ನಮ್ಮ ಎಲ್ಲ ಚಟುವಟಿಕೆಗಳೊಟ್ಟಿಗೆ ಭಾಗವಹಿಸ್ತಾರೆ. ನಮ್ಮ ಯಾವುದೇ ಸಮಸ್ಯೆಗಳಿಲ್ಲ. ಉದಾಹರಣೆಗೆ ನಮ್ಮ ದೊಡ್ಡದಾದ ಸಂಬಳ ಸಮಸ್ಯೆ ಕಷ್ಟ ಸಮಯಕ್ಕೆ ಸಂಬಳ ಸಿಗಲಿಲ್ಲ. ಆ ಸಮಯ ಟೀಚರ್ ಹತ್ರ ಕೇಳಿದ್ರೆ ಇದು ಇಂಗ್ಲಿಷ್ ಮೀಡಿಯಮ ಕನ್ನಡ ಮೀಡಿಯಮ ಅಂತ. ಯಾಕಂತ ಹೇಳಿದ್ರೆ ಕನ್ನಡ ಮೀಡಿಯಂ ಶಾಲೆಯಲ್ಲಿ ನಾನು ಒಂದು ಕನ್ನಡ ಮಾಧ್ಯಮದಲ್ಲೇ ಕಲಿತಂತಹ ವಿದ್ಯಾರ್ಥಿನಿ. ಯೂನಿಫಾರ್ಮ್ ಹೇಗೆ ಇರ್ತದೆ ನನಗೆ ಗೊತ್ತುಂಟು. ಬಟ್ ಇಲ್ಲಿ ಬಂದಾಗ ನೋಡಿದಂತಹ ಆ ಮಕ್ಕಳ ಯೂನಿಫಾರ್ಮ್ ಇರ್ಬೋದು, ಅವರ ಒಂದು ನೀಟ್ನೆಸ್ ಇರ್ಬೋದು, ಅದು ನೋಡಿ ನನಗೆ ಫಸ್ಟಿಗೆ ಡೌಟ್ ಬಂದದ್ದು ಇದು ಇಂಗ್ಲಿಷ್ ಮೀಡಿಯಂ ಶಾಲೆಯ ಅಂತೇಳಿ. ಯಾಕೆ ಸೇರಿದ್ದೀವಿ ಇಲ್ಲಿ? ಪ್ರೈಸ್ ಇಸ್ಕೊಳ್ಳಕ್ಕೆ. ನಿಮಗೆ ಗೊತ್ತಾ, ನಾವೆಲ್ಲ ಇಷ್ಟು ಚೆಂದಾಗಿ ಪ್ರೈಸ್ ಸ್ಕೂಲಲ್ಲಿ ಓದ್ತಾ ಇದ್ದೀವಿ, ಕೂತ್ಕೊಂಡು ಪ್ರೈಸ್ ನಾನಿಲ್ಲಿ ಮಾತಾಡ್ತಿದ್ದೀನಿ. ಇವೆಲ್ಲ ಹಿಂಗೆ ಸೇರೋದಕ್ಕೆ ಕಾರಣ ನಮ್ಮ ಸಂವಿಧಾನ. ಏನಕ್ಕೆ ಶಿಕ್ಷಣ ಬೇಕು ಅಂತ ಹೇಳ್ತೇನೆ. ನಮ್ಮ ಅಜ್ಜ ತಾತ ಎಲ್ಲರೂ ಕೂಲಿ ಮಾಡಿಕೊಂಡು ಜೀತ ಮಾಡ್ಕೊಂಡಿದ್ರು. ಆ ಜೀತ ಮಾಡುವಾಗ ನಮ್ಮ ತಂದೆ ನಮ್ಮ ತಾತ ಮುತ್ತಾತರುಗಳಿಗೆ ಕೆಲವು ಪ್ರಗತಿಗಾಗಿ ಅಭಿವೃದ್ಧಿಗಾಗಿ ಸದಾ ಕಾರ್ಯೋನ್ಮುಖರಾಗಿ ಉತ್ಸಾಹಿಯಾಗಿರುವಂತಹ ನಮ್ಮ ಸರ್ ಅವರ ವಿಶೇಷ ಕಾಳಜಿಯಿಂದ ಈ ಶಾಲೆ ಅಭಿವೃದ್ಧಿಯತ್ತ ಸಾಗುತ್ತಿದೆ.
ಇವತ್ತೊಂದು ವಿಶಿಷ್ಟ ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ನಮ್ಮ ಶಾಲೆಗೆ ಒಂದು ಸಂತೋಷದ ದಿನ. ಒಂದು ಸ್ಮಾರ್ಟ್ ಕ್ಲಾಸ್ ಅನ್ನ ಕೊಡುಗೆಯಾಗಿ ನೀಡಿದಂತ ಸಂಸ್ಥೆಯವರನ್ನು ಅಭಿನಂದಿಸಿಕೊಂಡು, ಹಾಗೆ 50% ಅನುಪಾತದಲ್ಲಿ ಇವತ್ತು ಈ ಒಂದು ಯೋಜನೆ ಇದು ಅನುಷ್ಠಾನಗೊಂಡಿದ್ದಕ್ಕೆ ನಾನು ಎಲ್ಲರನ್ನು ಅಭಿನಂದಿಸ್ತೇನೆ. ಅದಕ್ಕೆ ಮುಖ್ಯವಾಗಿ ಕಾರಣ ನಮ್ಮ KK ಮಂಜನಾಡಿಯವರ ಪ್ರಯತ್ನ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ತಹಶೀಲ್ದಾರರು ಪುಟ್ಟರಾಜು, ದರ್ಗಾ ಆಡಳಿತ ಸಮಿತಿ ಕಾರ್ಯದರ್ಶಿ ಶಿಹಾಬುದ್ದೀನ್ ಶಕಾಫಿ, ಸದಸ್ಯರು ಫಾರೂಕ್ UH, UD ಅಶ್ರಫ್, ಪಾಂಡ್ಯರಾಜ್ ಬಲ್ಲಾಲ್, ಕಾಲೇಜದ ಪ್ರಾಂಶುಪಾಲರು ಶರ್ಮಿಳಾ, ಹಳೆಕೋಟೆ ಶಾಲಾ ಉಪಾಧ್ಯಕ್ಷರು UH ಇಬ್ರಾಹಿಂ ಜೈನುದ್ದೀನ್, ಅನುದಾನಿತ ಶಾಲಾ ಮುಖ್ಯ ಶಿಕ್ಷಕರು, ಸಂಘದ ತಾಲೂಕು ಅಧ್ಯಕ್ಷರು ಜಯವಂತಿ ಸೋನ್ಸ್, ಸೆಲ್ಕೋ ಸೋಲಾರ್ ಕುಡ್ಲ ವ್ಯವಸ್ಥಾಪಕರು ರವೀನಾ ಬೋಳಿಯಾರ್, ಹಳೆ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷರು ರಫೀಕ್ ಹಳೆಕೋಟೆ, ಅಕ್ಕರೆಕೆರೆ ಫ್ರೆಂಡ್ಸ್ ಅಧ್ಯಕ್ಷರು ಅಜೀಜ್, ಅಲ್ತಾಫ್ ಹಳೆಕೋಟೆ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮಕ್ಕೆ ಪಾಲ್ಪಡೆದಿದ್ದರು. ಶಾಲೆಯ ಮುಖ್ಯ ಶಿಕ್ಷಕರು KMK ಮಂಜುನಾಡಿ, ಪ್ರಾಸ್ತಾವಿಕ ಪಾತ್ರ ಪಂಡ್ಯರು, ಶಿಕ್ಷಕಿ ಶಶಿಕಲಾ, ಸಭೆ ಸುಧಾರಿಕೆ ನಿಲ್ತಿರು. ಸುದ್ದಿಗೊಂಜಲ್ಗೆ ಸ್ವಾಗತ. ಬೋಳಿಯಾರ್ ಜಾರದಗುಡ್ಡೆ ದರ್ಗಾ ಶರೀಫದ ಉರುಸ್ ಸಂಭ್ರಮದ ಸಲುವಾದ ಬೇತೆ ಬೇತೆ ಇಲಾಖೆದ ಅಧಿಕಾರಿಗಳ ಒಟ್ಟಿಗೆ ಪೂರ್ವಭಾವಿ ತಯಾರಿ ಸಭೆಯನ್ನು ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರು ಸನ್ಮಾನ್ಯ UT ಖಾದರ್ ಐತಾರ ನಡಪಾದ ಇಲಾಖಾ ಅಧಿಕಾರಿಗಳಿಗೆ ಸಲಹೆ ಸೂಚನೆಯನ್ನು ಕೊರಿಯರು. ಬೋಳಿಯಾರ್ ಗ್ರಾಮದ ಜಾರದಗುಡ್ಡೆ ದರ್ಗಾ ಶರೀಫ್ ಉರುಸ್ತ ಅಂಗವಾದ ಬೇತೆ ಬೇತೆ ಇಲಾಖೆದ ಅಧಿಕಾರಿನ ಪೂರ್ವಭಾವಿ ಸಭೆಯನ್ನು ವಿಧಾನಸಭಾ ಅಧ್ಯಕ್ಷರು UT ಖಾದರ್ನ ಮುತಾಲಿಗೆಡು ಐತಾರ ದರ್ಗಾಡ್ ಅಡಣೆ ಮಾಡಿದ್ದೇರು. ದರ್ಗಾಗ್ ಪಿದೈ ಊರ್ದ ಜನಕ್ಲು ಜಾತಿ ಧರ್ಮ ಭೇದ ಇಚ್ಛಾಂದೆ ಬರ್ಪು ನಡೆದು ಒವ್ವೇ ರೀತಿಯ ಸಮಸ್ಯೆ ಎದುರಾವಂದಿಲ್ಲಕ ಅಗತ್ಯ ಕ್ರಮನ ದೆತ್ತನೋಡು. ಪ್ರಮುಖವಾದ ತಾದಿದ ಗುಂಡಿ ಮುಚ್ಚಿನ ಬೇಲೆದ ಒಟ್ಟಿಗೆ ರಡ್ ಕಡೆಟ್ ತಾದಿ ಅಗೆಲ ಮಲ್ಪನ ಬೇಲೆ ಸಮರ್ಪಕವಾದ ನಡಪಡು. ಅಗತ್ಯ ಉಪ್ಪುನಲ್ಪ ತಾದಿ ದೀಪ ವ್ಯವಸ್ಥೆ ಬೊಕ್ಕ ಹಾಳಾದುಪ್ಪುನ ತಾದಿ ದೀಪ ಬೇಗೊಡೆ ದುರಸ್ತಿ ಆವಡು. ಬೊಲ್ಪು ಬೊಕ್ಕ ಬಯ್ಯ ಬರ್ಪನ ಸರ್ಕಾರಿ ಬಸ್ ಉರುಸ್ ಪುರ್ತುಡು ಮಧ್ಯಾಹ್ನಲ ಬರ್ಪುನ ವ್ಯವಸ್ಥೆ ಆವಡು ಪಂಡದು ಅಧಿಕಾರಿಗಳಿಗೆ UT ಖಾದರ್ ತಿಳಿಪಾಯಿರು. ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಬೋಳಿಯಾರ್ ಗ್ರಾಮದ ಅಮ್ಮೆಂಬಲ ದರ್ಗಾ ಶರೀಫಿನ ಉರುಸ್ ಕಾರ್ಯಕ್ರಮ ನಡೀತಾ ಇದೆ. 3 ವರ್ಷಕ್ಕೊಮ್ಮೆ ಈ ಕಾರ್ಯಕ್ರಮ ನಡೆಯುತ್ತಿದ್ದು ಭಾಳ ಅತ್ಯಂತ ಪವಿತ್ರತೆಯಿಂದ ಸೌಹಾರ್ದತೆಯಿಂದ ಭಾಳಷ್ಟು ಜನೋಸ್ತಮೆಯಲ್ಲಿ ಭಕ್ತಾದಿಗಳು ಸೇರ್ತಾರೆ. ಈ ವರ್ಷ ಕೂಡ 18ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೆ ಕೂಡ ಇವತ್ತು ಉರುಸ್ ಕಾರ್ಯಕ್ರಮ ನಡೆಯಲಿದ್ದು ಸಹಸ್ರಾರು ಭಕ್ತಾದಿಗಳು ಯಾತ್ರಿಗಳು ಇದರಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಉರುಸ್ ಸಮಿತಿಯವರು, ಜುಮ್ಮಾ ಮಸೀದಿ ಅಧ್ಯಕ್ಷರು, ಸದಸ್ಯರು ಮತ್ತು ಊರವರು ಸೇರಿಕೊಂಡು ಅವರದೇ ಆದ ಅರೇಂಜ್ಮೆಂಟ್ ಮಾಡೋ ಸಂದರ್ಭದಲ್ಲಿ ಸರ್ಕಾರದ ವತಿಯಿಂದ ಯಾವ ರೀತಿ ಒಂದು ಸಹಕಾರ ಕೊಡಬೇಕೆಂಬ ಉದ್ದೇಶದಿಂದ ಎಲ್ಲ ವಿವಿಧ ಇಲಾಖೆ ಅಧಿಕಾರಿಗಳು ನಾವೆಲ್ಲರೂ ಕರೆದಿದ್ದೇವೆ. ನಮ್ಮ ತಹಶೀಲ್ದಾರ್ ಇರಲಿ, ತಾಲೂಕು EO ಇರಲಿ, ವಿವಿಧ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್, RDPR, ನಮ್ಮ ಪಂಚಾಯತ್ ರಾಜ್, ಇನ್ನಿತೆಲ್ಲ ನಮ್ಮ ಫೈರ್ ಸರ್ವಿಸ್ ಡಿಪಾರ್ಟ್ಮೆಂಟ್, KSRTC. ಸೊ ಯಾವ್ಯಾವ ಜವಾಬ್ದಾರಿ ಕೆಲಸ ಮಾಡಬೇಕು ನಾವೆಲ್ಲ ಒಟ್ಟಿಗೆ ಸೇರಿದಕ್ಕಿಂತ ಮಾಡ್ತೇವೆ. ಬಹುಶಃ ಅತ್ಯಂತ ಸೌಹಾರ್ದತೆ ಒಂದು ಧಾರ್ಮಿಕ ಕೇಂದ್ರ ಇವತ್ತು ಆಗಿದೆ. ನಮ್ಮ ಉದ್ದೇಶ ಯಾವುದೇ ಒಂದು ಧಾರ್ಮಿಕ ಕೇಂದ್ರ ನಮ್ಮ ಕ್ಷೇತ್ರದಲ್ಲಿ ಆಗುವಾಗ ಎಲ್ಲ ಸಂತೋಷದಿಂದ ಇರಬೇಕು. ಸರ್ಕಾರ, ಜನಪ್ರತಿನಿಧಿಗಳು ಮತ್ತು ಸ್ಥಳೀಯರು ಒಂದು ಮಿಕ್ಸ್ ಆಗಿ ಸೇರಿಕೊಂಡಿದ್ದ ನಮ್ಮ ಊರಿನ ಒಂದು ಕಾರ್ಯಕ್ರಮ ಆಚರಣೆ ಆಗಬೇಕು. ಅದಕ್ಕೆ ಅನುಗುಣವಾಗಿ ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಕೂಡ ಈ ರೀತಿಯ ಪೂರ್ವಭಾವಿ ಸಭೆ ನಾವು ಇವತ್ತು ಮಾಡ್ತಾ ಇದ್ದೇವೆ. ಸೊ ಇದು ಅತ್ಯಂತ ಯಶಸ್ವಿಯಾಗಲಿ ಅಂತ ಹೇಳಿಕೊಂಡು ಬಹುಶಃ ನಮ್ಮೆಲ್ಲ ರೀತಿಯ ಸಹಕಾರವನ್ನು ಇವತ್ತು ಸರ್ವಿಂದ ಕೊಡ್ತಾ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಒಂದು ವರ್ಷ ವ್ಯತ್ಯಾಸ ಪ್ರಸಿದ್ಧ ಉರುಸ್ ಕಾರ್ಯಕ್ರಮ ನಡೀತಾ ಇದೆ. 3 ವರ್ಷಕ್ಕೊಮ್ಮೆ ಈ ಒಂದು ಕಾರ್ಯಕ್ರಮ ನಡೀತಾ ಇರುವುದು ಜಿಲ್ಲೆ ಮಾತ್ರ ಪ್ರದೇಶದ ಜನಸಾಂಖ್ಯೆ ಬರ್ತಾ ಇರೋದು ಇದ್ದಾರೆ. ಇಲ್ಲಿಗೆ ಬರೋ ಸಂದರ್ಭದಲ್ಲಿ ಯಾವುದಾದ ಕಂಪನಿ ಮಾಡಿದ್ದಾರೆ. ನಾವು ನಮ್ಮ ಇಲಾಖೆಗೆ ಎಲ್ಲ ಸಹಕಾರ ಮಾಡಬೇಕು. ಸರಳವಾಗಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮದಲ್ಲಿ, ಕಾರ್ಯಕ್ರಮದಲ್ಲಿ, ದೇವಸ್ಥಾನ ಕಾರ್ಯಕ್ರಮದಲ್ಲಿ, ಧರ್ಮದ ಕಾರ್ಯಕ್ರಮದಲ್ಲಿ ಈ ರೀತಿ ಸಭೆಯನ್ನು ಮಾಡ್ತಾರೆ. ನಿಮ್ಮ ಜವಾಬ್ದಾರಿ ಗೊತ್ತಿರೋದು ಕೂಡ ಗೊತ್ತಿದೆ. ಆದರೆ ಜನಸಾಮಾನ್ಯರಿಗೆ ಊರವರಿಗೆ ಚರ್ಚೆ ಮಾಡಿದಾಗ
ಊರಿಗೊಂದು ಸಮಸ್ಯೆ ಇರ್ತದೆ. ಈ ಊರಿನ ಸಮಸ್ಯೆ ನಮಗೆ ಇವತ್ತು ಅರ್ಥ ಆಗಬೇಕು. ಅದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಕರಿತೇವೆ. ಆ ಡಿಪಾರ್ಟ್ಮೆಂಟ್ ಸಂಬಂಧ ಏನಾದ್ರು ಕೆಲಸ ಆಗ್ಬೇಕಿದ್ರೆ ನಾನು ನಿಮ್ಮ ಹತ್ರ ಹೇಳಿದಷ್ಟೇ ಇಲಾಖೆಗೆ ನಿಮ್ಮ ಒಂದು ಅಧಿಕಾರಿಗಳು ಒಂದು ಇಲಾಖೆಗೆ ನಿಮ್ಮ ಒಂದು ಜವಾಬ್ದಾರಿ ಮಾಡಿಕೊಡಿ. ಅದು ಅವರಿಗೆ ನಿಮಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಈಸಿ ಆಗ್ತದೆ. ನಾವು ಬೆಳಿಗ್ಗೆ ಪ್ರಾರಂಭ ಬಿದ್ದೋದ ಕಾರಣದಲ್ಲಿ ಹೋಗಬೇಕಾಯ್ತು. ಮತ್ತೆ ಮುಂದೋಗಿ ಸ್ವಲ್ಪ ತಲಾವೆ ಕಾಯ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಅಧಿಕಾರಿಗಳೆಲ್ಲ ಒಂದು ಅಧಿಕಾರ ಒಂದು ರಜೆ ಸಿಗ್ಬೋದು. ಅಧಿಕಾರ ಬೆಳಿಗ್ಗೆ ಹೇಳಿದ್ದಕ್ಕೆ ನನಗೆ ಬೆಳಿಗ್ಗೆ ರಜೆ ಉರುಸ್ ಪೊರ್ತೊಡು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಲ್ಪ ಪಂಡದು ಕಣಚೂರು ಸಂಸ್ಥೆದ ಆಡಳಿತ ನಿರ್ದೇಶಕರು ಯುಕೆ ಮೋನು ಭರವಸೆ ಕೊರಿಯರು. ವಕ್ಫುರ್ದು ಆವರಣದ ಗೋಡೆಗೆ 5 ಲಕ್ಷ ಬತ್ತಿದ್ದು ಬೇಲೆ ಪೂರ್ತಿ ಆತಂಡು. ಉರುಸ್ ಅಂಗವಾದ ವಿಶೇಷ ಅನುದಾನದ ವ್ಯವಸ್ಥೆ ಮಲ್ಪಡು ಪಂಡದು ವಕ್ಫ್ ಅಧಿಕಾರಿ ಅಬೂಬಕರ್ ಮನವಿ ಮಾಡ್ತಾರೆ. ಅದರಲ್ಲಿ ಡೆವಲಪ್ಮೆಂಟ್ ಮೂಲಭೂತ ಸೌಕರ್ಯ ಸ್ಪೆಷಲ್ ಗ್ರಾಂಟ್ ತಾವು ಮಾಡಿಸ್ಬೋದು. ಉಲೈದ ತಾದಿ ಇಕ್ಕಟ್ಟಾದಿದ್ದು ಬಸ್ಸುಲು ನಿಧಾನವಾದ ಸಂಚರಿಸಾವಡ್ ಪಂಡದು ಜಾರದಗುಡ್ಡೆ ರಿಫಾಯ ಜುಮಾ ಮಸೀದಿ ಅಧ್ಯಕ್ಷರು ಸಮೀರ್ ಮನವಿ ಮಾಡ್ತಾರೆ. ತಹಸೀಲ್ದಾರ್ ಪುಟ್ಟರಾಜು, ವಕ್ಫ್ ಸಲಹಾ ಸಮಿತಿ ಮಾಜಿ ಜಿಲ್ಲಾಧ್ಯಕ್ಷರು ಯುಕೆ ಮೋನು ಕಣಚೂರು, ಮೆಸ್ಕಾಂ ಸಹಾಯಕ ಅಭಿಯಂತರರು ದಯಾನಂದ್, ಕಿರಿಯ ಅಭಿಯಂತರರು ನಿತೇಶ್ ಹೊಸಗದ್ದೆ, ಪಾವೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಸುನೀತಾ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶೈಲಾ, ಬೋಳ್ಯಾರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಬ್ದುಲ್ ಶುಕೂರ್, ಅಭಿವೃದ್ಧಿ ಅಧಿಕಾರಿ ಸುಧಾರಾಣಿ, ಮಾಜಿ ಅಧ್ಯಕ್ಷರು ರಮೇಶ್ ಶೆಟ್ಟಿ, ವಕ್ಫ್ ಜಿಲ್ಲಾ ಅಧಿಕಾರಿ ಅಬೂಬಕರ್, ಜಾರದಗುಡ್ಡೆ ರಿಫಾಯಿಯ ಜುಮಾ ಮಸೀದಿ ಅಧ್ಯಕ್ಷರು ಸಮೀರ್, ಕಾರ್ಯದರ್ಶಿ ಸಮೀರ್ ಕಲ್ಲಕಾಡು, ಕೋಶಾಧಿಕಾರಿ ಹಮೀದ್ ಉಸ್ತಾದ್, ಕತಿಬೇರು ಬಶೀರ್ ಸಕಾಫಿ ಸಾಲೆತೂರು, ಮುಖ್ಯ ಗುರು ಅಬ್ದುಲ್ ಲತೀಫ್ ಮದನಿ, ಮುಅಲ್ಲಿಂ ಹಮೀದ್ ಮುಸ್ಲಿಯಾರ್, ಆಡಳಿತ ಸಮಿತಿ ಸದಸ್ಯರು ಅಬ್ದುಲ್ ರಫೀಕ್ ಮೇಸ್ತ್ರಿ ಕಲ್ಲಕಾಡು, ಶರೀಫ್ ಕೊರಂಗಿಪಳ್ಳ, ಸಾರಿಗೆ ಇಲಾಖೆ, ಮಹಿಳಾ ಬೊಕ್ಕ ಮಕ್ಕಳ ಅಭಿವೃದ್ಧಿ ಇಲಾಖೆ, ಅಗ್ನಿಶಾಮಕ ದಳ, ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆದ ಅಧಿಕಾರಿಗಳು ಈ ಪೊರ್ತೋಟುಗೆ ಇದ್ದರು. ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ಅಬ್ದುಲ್ ಜಬ್ಬಾರ್ ಬೋಳ್ಯಾರ್ ಸಭೆ ಸುಧಾರಿಕೆ ಮಾಡಿದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ನೂತ ಜನ್ಮದಿನದ ಸಂಧ್ಯಾ ಭಜನೆ ಶನಿವಾರ 9 ದಿನಕ್ಕೆ ದುಂಬರಿದನು. ಬಿಸಿ ರೋಡ್ ಹಂಸಧ್ವನಿ ಭಜನಾ ಮಂಡಳಿದಗಳು ಶನಿವಾರ 9 ದಿನದ ಭಜನಾ ಸಂಕೀರ್ತನ ಸೇವೆ ನಡಪಾದ ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡು 9 ದಿನದ ಸಂಧ್ಯಾ ಭಜನೋತ್ಸವ ಶನಿವಾರ ನಡೆತನು. ಕುಂಪಲ ವಿದ್ಯಾನಗರದ ಶ್ರೀಮತಿ ವಿಶಾಲಾಕ್ಷಿ ಬೊಕ್ಕ, ಉಮೇಶ್ ಗಟ್ಟಿ, ಕುಮಾರಿ ದಿಶಾಲಿ ಗಟ್ಟಿ, ಕುಮಾರಿ ಅಶ್ವಿ ಗಟ್ಟಿ, ಶ್ರೀಮತಿ ಚಿತ್ರ ಬೊಕ್ಕ, ಶ್ರೀ ಎಸ್ ವೆಂಕಟೇಶ್ ಸಂಕೀರ್ಣ ಲೇಔಟ್, ಶ್ರೀಮತಿ ವಾಣಿ ಬೊಕ್ಕ, ಶ್ರೀ ಪ್ರಸಾದ್ ಕೊಂಡಾನ, ಶ್ರೀಮತಿ ಗಾಯತ್ರಿ ಬೊಕ್ಕ, ಸ್ವರೂಪ್ ಬೇಬಿ ಋತ್ವಿ, ಶ್ರೀಮತಿ ಶರ್ಮಿಳಾ ಬೊಕ್ಕ, ಗಣೇಶ್ ಕೊಲ್ಯ, ಶ್ರೀಮತಿ ರಮ್ಯಾ ಬೊಕ್ಕ, ಶ್ರೀ ಕಿಶೋರ್ ಬೇಬಿ ಕಿಯನ್ ಮಂಚಿ, ಶ್ರೀಮತಿ ಗೀತಾ ಬೊಕ್ಕ, ಶ್ರೀ ಯತೀಶ್ ಕುಂಪಲ ತುಡರ್ ಬೆಳಗಾದ 9 ದಿನದ ಸಂಧ್ಯಾ ಭಜನೆಗೆ ಚಾಲನೆನು ಕೊರಿಯರು.
ಬಿಸಿ ರೋಡ್ದ ಶ್ರೀ ಹಂಸಧ್ವನಿ ಭಜನಾ ಮಂಡಲದ ಭಕ್ತ ವೃಂದದಕ್ಲು 90 ದಿನದ ಸಂಧ್ಯಾ ಭಜನಾ ಸೇವೆಯನ್ನು ನಡಪಾದು ಕೊರಿಯರು. ಸುದ್ದಿಗೊಂಜಲ್ಗೆ ಸ್ವಾಗತ. ಕೋಟೆಕಾರ ಕೊರಗಜ್ಜ ಭಕ್ತವೃಂದ ಇತ್ತೆ ಕೋಟೆಕಾರ ಶ್ರೀ ಕೊರಗಜ್ಜ ಸೇವಾ ಟ್ರಸ್ಟ್ ಅದು ನೋಂದಾಯಿತ ಸಂಸ್ಥೆ ಅದು ಪುದರ್ ಬದಲಾತನು. ಇನ್ನತ ಮುತಾಲಿಕೆಡು ಕೋಟೆಕಾರ ಕೊರಗಜ್ಜನ ಕಟ್ಟೆದ ವರ್ಷಾವಧಿ ಕೋಲ ಸೇವೆ ಶನಿವಾರ ಬಯ್ಯಡು ಮಾಮಲ್ಲ ಭಕ್ತ ಬಂಧುಲಿನ ಉಪಸ್ಥಿತಿಡು ಭಕ್ತಿ ವಿಜೃಂಭಣೆ ನಡೆತನು. ಕೋಟೆಕಾರ್ ಕೊರಗಜ್ಜ ಭಕ್ತ ವೃಂದ ಕೋಟೆಕಾರ್ ಶ್ರೀ ಕೊರಗಜ್ಜ ಸೇವಾ ಟ್ರಸ್ಟ್ ಆದ ನೋಂದಾಯಿತ ಆತನು. ಇನ್ನತ ಮುತಾಲಿಕೆಡು ಕೋಟೆಕಾರ್ ಶ್ರೀ ಕೊರಗಜ್ಜನ ಕಟ್ಟೆದ ವರ್ಷಾವಧಿ ಕೋಲೋತ್ಸವ ಶನಿವಾರ ರಾತ್ರಿ ಸಾರಗಟ್ಲೆದ ಭಕ್ತ ಬಂಧುಲಿನ ನಡುಟು ಭಕ್ತಿ ವಿಜೃಂಭಣೆಡು ನಡೆತನು.
ಕರಿಗಂಡ ಪ್ರಸಾದ ಸ್ವೀಕಾರ ಮಾಡಿದ ಭಕ್ತಾಭಿಮಾನಿಗಳು ದಯಮಾಡ್ತದೆ ಅನ್ನ ಪ್ರಸಾದ ಸ್ವೀಕಾರ ಮಾಡಿದ ಬೋರ್ಡು ಸಾಲಾಗಿ ಬರ್ತದೆ ನುಗ್ಗು ನುಗ್ಗಲು ಮಾಡ್ಕೊಂಡು ದಯಮಾಡ್ತದೆ ಅಂಜಿದ ಮೀಡು ಕಡಲಲ್ಲಿ ಕೊಟ್ಟ ಮಾನ ಸುದ್ದ ಮಾತ್ರ ಅಪ್ಪೆ ಕೊತ್ತ ಕೊತ್ತ ಬೆಗರ್ ಪೋಯಿನ ಪತ್ರದಿಂದ ಇಂಕ ವ್ಯಾಪಾರ ತಡೆಯಲಿ ಇನ್ನೇ ಬಂಜ ತಡೆದು ಇಂದು ಎನ್ನ ಪೂರ್ಣ ಮಾಡ್ಕೊಂಡಲ್ಲ ಅಮ್ಮೆ ವರ್ಣಗೋಳಿ ಕೊಡಕಾಯ ತಂಗಿನ ಬಂಗಾಭರಣ ಗಡಪೈ ಪುಡೀರೆ ಗಡಪೈ ಇರಿಂಜ ಭಾವನ ಪಕ್ಕಂಜ ಬಲೆಗಟ್ಟು ಐಕೊಂಜಿ ಉಪ್ಪಡಬಾರ್ದು ಅಪ್ಪೆ ಒಂಜಿ ಪೊತ್ತು ನಡ್ತಿಗಳು ರಡ್ಡು పోతున్న మూచి తింగులు ఏలే తింగుల వెలడే అమ్మే ఏలపవాళ్ళు కుటుంబతులు పండి కాంతార కపితర ఉదిప్పి జగన నల్కి నాను ముద్ద ముద్ర కొరకలే కూడా ఆడబండి లెక్కలంపుని ఇచ్చోళ్ళు దెత్తర బలతక బలతగతి ಕೊಟ್ಟು ನಮ್ಮ ಕಂಡುಳದಿ ಉಂಟು ಇತ್ತ ಉತ್ತ ಸಮಾಯಿತ ನಮ್ಮ ಕುಂಡು ಬರಲಿಚ್ಚಿತ ಬರ್ನಿ ಇಂಚಲು ನಲ್ಕೊಡ ಕೂಡ ಅವಡ ಕೇಪು ಕೈಗೊರ್ಪ Welcome.
ಮಲ್ಲ ಸಂಖ್ಯೆದ ಭಕ್ತ ಬಂಧುಲು ಕೋಲ ಸೇವೆಡು ಪಾಲ್ಪಡೆದ ಅಜ್ಜನ ಗಂಧ ಪ್ರಸಾದ ಪಡೆಯೊಂದು ಅನ್ನ ಪ್ರಸಾದನ್ ಪಡೆಯೊಂಡೇರು. ಕಡಲ ಪುಡಿತ ಉಡಲಗೀನ ತುಡರು ಈ ಅಜ್ಜ, ಕಡಲ ಪುಡಿತ ಉಡಲಗೀನ ತುಡರು ಈ ಅಜ್ಜ. ಆ ಸತ್ಯುದಾದಿಗ್ ಧರ್ಮೋದ ತಾದಿಗ್ ಪುದರ್ ಕೊರಗಜ್ಜ, ಸ್ವಾಮಿ ಕೊರಗಜ್ಜ. ಉಳುವ ಸೀಮೆದ ಧರ್ಮದ ಉಳ್ಳಾಯೇ, ಉಳುವ ಸೀಮೆದ ಧರ್ಮದ ಉಳ್ಳಾಯೇ, ಸ್ವಾಮಿ ಕೊರಗ ಶ್ರೀತನಿಯೇ. ಕಷ್ಟದ ತಾದಿಗು ತೋಜಲೇರೆನದಯೇ, ಕಡಲ ಪುಡಿತ ಉಡಲಗೀನ ತುಡರು ಈ ಅಜ್ಜ, ತುಡರು ಈ ಅಜ್ಜ. ಕಪ್ಪು ಮೂನಿಗೆ ಕೆಬುಳ ಪುರ್ಪದ ಪೊರ್ಲುದ ಸಿಂಗಾರ. ಶ್ರೀ ಕೊರಗಜ್ಜೆ ಸೇವಾ ಟ್ರಸ್ಟ್ ರಿಜಿಸ್ಟ್ರೇಡ್ ಅಧ್ಯಕ್ಷರು ರಾಮಚಂದ್ರ ಸಂಕೋಳಿಗೆ ಪ್ರಮುಖರು ಮಾಲಿಂಗ ಪ್ರಸಾದ್ ಕೋಟೆಕಾರ್ ಬೊಕ್ಕ ಟ್ರಸ್ಟ್ ಪ್ರಮುಖರು ಉರ್ದ 10 ಸಮಸ್ಯೆರು ಕಾರ್ಯಕ್ರಮದ ಮುತಾನಿ ಕೇಳಿದ್ದಾರೆ. ಪ್ರಿಯ ವೀಕ್ಷಕ ಬಾಂಧವರೇ, ಇಡೆಗೂ ಹೊಸಕೊರಲ್ದ ಇನ್ನಿತ ಸುದ್ದಿಗೊಂಜಿಲು ಮುಗಿತೊಂದುಲ್ಲ. ನಿರಂತರ ಸುದ್ದಿ ವಿಶೇಷತೆಗೂ ಏಪಲ ತೋಂದು ಪ್ಲೇ ಹೊಸಕೊರಲ್ 24x7.